ಓಕೆ, ಕಾಣ್ತಾ ಉಂಟಲ್ಲ ಎಲ್ಲ ಸ್ಕ್ರೀನ್? ಹರೇ ಕೃಷ್ಣ, ಹರೇ ಕೃಷ್ಣ. ಕಾಣಿಸ್ತಿದೆ ಪ್ರಭು. ಕಾಣಿಸ್ತದೆ ಪ್ರಭು. ಸಾ ಉತ್ತಮ ಶ್ಲೋಕೆ ಮಹಾನ್ ಮುಖಾಚ್ಯುತೋ ಭವತ್ಪಾದಾಂಬುಜೋ ಸುಧಕನ ಅನಿಲಂ ಸ್ಮೃತಿಂ ಪುನಂ ವಿಸ್ಮಿತ ತತ್ವರ್ತನಾಂ ಕುಯೋಗಿನಂ ವರ ವಿತರಲ್ಯಂ ವರೆ. ಭಾವ ಇದು ಓದಿ. ಶಾ ಆ ಉತ್ತಮ ಶ್ಲೋಕ, ಉತ್ತಮ ಶ್ಲೋಕ, ಶ್ರೇಷ್ಠವಾದ ಶ್ಲೋಕಗಳಿಂದ ಸ್ತುತಿಸಲ್ಪಡುವ ಓ ದೇವನೇ, ಶ್ರೇಷ್ಠವಾದ ಶ್ಲೋಕಗಳಿಂದ ಸ್ತುತಿಸಲ್ಪಡುವ ಓ ದೇವನೇ, ಮಹತ್ ಶ್ರೇಷ್ಠರಾದ ಭಕ್ತರ ಮುಖಚ್ಯುತೋ ಬಾಯಿಂದ ಹೊರಬಂದ ಭವತ್ ನಿನ್ನ ಪಾದಾಂಬುಜ ಪಾದಕಮಲಗಳ ಸುಧಾ ಅಮೃತದ ಕಣಗಳನ್ನುಳ್ಳ ಅನಿಲ ಮಂದ ಮಾರುತವು ಸ್ಮೃತಿ ಸ್ಮರಣೆಯನ್ನು ಪುನಃ ಮತ್ತೆ ವಿಸ್ಮೃತ ಮರೆತ ಸತ್ಯದ ವರ್ತನಾಂ ಮಾರ್ಗವುಳ್ಳ ಯೋಗಿನಂ ಭಕ್ತಿ ಸೇವೆಯಲ್ಲಿ ನಿರತರಲ್ಲದವರ ನಮಗೆ ವಿತರತಿ ಉಂಟು ಮಾಡುತ್ತದೆ. ಅಲಂ ಅನಗತ್ಯ ವರೆ ಇತರ ವರಗಳು. ಅನುವಾದ: ನನ್ನ ಪ್ರೀತಿಯ ಪ್ರಭುವೇ, ಮಹಾತ್ಮರು ಶ್ಲಾಘ್ಯವಾದ ಸ್ತುತಿಗಳಿಂದ ನಿನ್ನನ್ನು ಬಣ್ಣಿಸುತ್ತಾರೆ. ಆ ನಿನ್ನ ಚರಣ ಕಮಲಗಳ ವರ್ಣನೆಗಳು ಕೇಸರಿಯ ಕಣಗಳಿದ್ದ ಹಾಗೆ ಮಹಾಭಕ್ತರ ಬಾಯಿಂದ ಹೊರಹೊಮ್ಮಿದ ಅಲೌಕಿಕ ಕಂಪನಗಳು ನಿನ್ನ ದಿವ್ಯ ಚರಣಧೂಳಿಯ ಸುಗಂಧವನ್ನು ಹೊತ್ತು ತರುವುದರಿಂದ ವಿಸ್ಮೃತಿಯಲ್ಲಿದ್ದ ಜೀವಿಯು ಕ್ರಮೇಣ ನಿನ್ನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ಸ್ಮರಣೆಗೆ ತಂದುಕೊಳ್ಳುತ್ತಾನೆ. ಆ ಪ್ರಕಾರವಾಗಿ ಭಕ್ತರು ಜೀವನದ ಮೌಲ್ಯವನ್ನು ಕುರಿತು ವಿಹಿತವಾದ ನಿರ್ಣಯಕ್ಕೆ ಬರುತ್ತಾರೆ. ಆದ್ದರಿಂದ ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ಶುದ್ಧ ಭಕ್ತರ ಬಾಯಿಂದ ಮೂಡಿ ಬರುವ ನಿನ್ನ ಮಹಿಮೆಗಳನ್ನು ಆಲಿಸುವ ಅವಕಾಶದ ಹೊರತು ಬೇರೆ ಯಾವ ವರವು ನನಗೆ ಬೇಡ. ಗೌರಮ್ಮ ಬಾಸು ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಭಾವಾರ್ಥ: ಇಂದಿನ ಶ್ಲೋಕದಲ್ಲಿ ಶುದ್ಧ ಭಕ್ತರ ಬಾಯಿಂದ ಭಗವಂತನ ಮಹಿಮೆಯನ್ನು ಆಲಿಸಬೇಕು ಎಂದು ಹೇಳಿದೆ. ಇಲ್ಲಿ ಅದನ್ನೇ ಇನ್ನಷ್ಟು ವಿವರಿಸಲಾಗಿದೆ. ಒಬ್ಬ ಶುದ್ಧ ಭಕ್ತ ಭಕ್ತಿಯಿಂದ ಹುಟ್ಟುವ ಅಲೌಕಿಕ ಕಂಪನಗಳು ಎಷ್ಟು
ಶಕ್ತಿಯುತವಾಗಿರುತ್ತವೆಂದರೆ ಅವು ಜೀವಿಯ ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸಿ ಅವನು ದೇವೋತ್ತಮ ಪರಮ ಪುರುಷನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತಾನೆ. ನಾವು ಇಲ್ಲೇ ನಾವು ಜೀವನದಲ್ಲಿ ಮುಳುಗಿರುತ್ತಾ ಮಾಯೆಯ ಪ್ರಭಾವಕ್ಕೆ ವಶರಾಗಿ ದೇವೋತ್ತಮ ಪರಮ ಪುರುಷನಿಗೂ ನಮಗೂ ಇರುವ ನಿತ್ಯ ಸಂಬಂಧವನ್ನು ಹೆಚ್ಚು ಕಡಿಮೆ ಮರೆತೇ ಬಿಡುತ್ತೇವೆ. ಗಾಢವಾಗಿ ನಿದ್ರೆ ಮಾಡುತ್ತಿರುವವನು ತನ್ನ ಕರ್ತವ್ಯಗಳನ್ನು ಮರೆಯುವ ಹಾಗೆಯೇ ಇದು ನಮ್ಮಲ್ಲಿ ಪ್ರತಿಯೊಬ್ಬನು ಮಾಯೆಯ ಪ್ರಭಾವದಿಂದ ನಿದ್ದೆ ಮಾಡುತ್ತಿರುತ್ತಾನೆ ಎಂದು ವೇದಗಳು ಹೇಳುತ್ತವೆ. ನಾವು ಈ ನಿದ್ದೆಯಿಂದ ಎಚ್ಚೆತ್ತು ವಿಹಿತವಾದ ಸೇವೆಯಲ್ಲಿ ತೊಡಗಬೇಕು, ಏಕೆಂದರೆ ಆ ಮೂಲಕ ಮಾತ್ರವೇ ಈ ಮಾನವ ಜನ್ಮವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವುದು ನಮಗೆ ಸಾಧ್ಯವಾಗುವುದು. ಭಕ್ತಿ ವಿನೋದ ಠಾಕೂರ ಅವರು ಒಂದು ಹಾಡಿನಲ್ಲಿ ವ್ಯಕ್ತಪಡಿಸುವ ಹಾಗೆ ಚೈತನ್ಯ ಮಹಾಪ್ರಭುಗಳು ಜೀವ ಜಾಗ ಎಂದು ಹೇಳಿದರು. ನಿದ್ರಿಸುತ್ತಿರುವ ಪ್ರತಿಯೊಬ್ಬ ಜೀವಿಗೂ ಎಚ್ಚೆತ್ತು ಭಕ್ತಿ ಸೇವೆಯಲ್ಲಿ ತೊಡಗುವಂತೆಯೋ ಅದರಿಂದ ಮಾನವ ಜೀವೋದ್ದೇಶವನ್ನು ಸಾರ್ಥಕ ಮಾಡಿಕೊಳ್ಳುವಂತೆಯೂ ಕರೆ ಕೊಟ್ಟರು. ಶುದ್ಧ ಭಕ್ತನ ಬಾಯಿಯಿಂದ ಹೀಗೆ ಜಾಗೃತಿಯ ಕರೆಯು ಮಾಡಿ ಬರುತ್ತದೆ. ಶುದ್ಧ ಭಕ್ತನು ಸದಾ ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಅವನ ಚಟುವಟಿಕೆಗಳಲ್ಲಿ ಆಶ್ರಯ ಪಡೆದಿರುವುದು ಭಗವಂತನ ಪಾದಗಳಿಗೆ ಅರ್ಪಿಸಿದ ದಿವ್ಯ ಚರಣ ಕಮಲಗಳಲ್ಲಿ ಚಟುವಟಿಕೆಗಳಲ್ಲಿ ಭಗವಂತನ ಪಾದಗಳಿಗೆ ಅರ್ಪಿಸುವ ದಿವ್ಯ ಕುಸುಮಗಳ ಕೃಪಾ ರೇಣುವಿನ ಸ್ವಲ್ಪ ನೇರ ಸಂಪರ್ಕದಲ್ಲಿ ಹೊಂದುವವರು. ಅವರು ಮಾತನಾಡಿದಾಗ ಧ್ವನಿಯು ಈ ಭೌತಿಕಾಂಶದ ಶಬ್ದಕೋಶಗಳನ್ನೇ ಹೋಲುತ್ತಿದ್ದರೂ ಆಧ್ಯಾತ್ಮಿಕವಾಗಿ ತುಂಬಾ ಶಕ್ತಿಯುತವಾಗಿರುತ್ತದೆ, ಏಕೆಂದರೆ ಅದು ಭಗವಂತನ ಚರಣ ಕಮಲಗಳ ಆಧ್ಯಾತ್ಮಿಕವಾಗಿ ಚರಣ ಕಮಲಗಳ ಮೇಲಿರುವ ಕೇಶರ ಧೂಳಿಯನ್ನು ಮುಟ್ಟಿ ಬರುತ್ತದೆ. ಶುದ್ಧ ಭಕ್ತನ ಬಾಯಿಂದ ಹುಟ್ಟುವ ಶಕ್ತಿಯುತ ಧ್ವನಿಯನ್ನು ಆಲಿಸಿದೊಡನೆಯೇ ನಿದ್ರಿಸುತ್ತಿರುವ ಜೀವಿಯು ಎಚ್ಚೆತ್ತು ತನಗೂ ಭಗವಂತನಿಗೂ ಇರುವ ನಿತ್ಯ ಸಂಬಂಧವನ್ನು ಅದುವರೆಗೂ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದರು ಆಗ ತಟಕ್ಕನೆ ನೆನಪಿಗೆ ತಂದುಕೊಳ್ಳುತ್ತಾನೆ. ಆದ್ದರಿಂದ ಯಾವುದೇ ಲೌಕಿಕ ಅಪೇಕ್ಷೆಯಲ್ಲಿ ಊಹಾತ್ಮಕ ಜ್ಞಾಪಕವಾಗಲಿ ಭೌತ ಗುಣಗಳ ಮಾಲಿನ್ಯವಾಗಲಿ ಇಲ್ಲದೆ ಸಂಪೂರ್ಣವಾಗಿ ಭಗವಂತನ ಚರಣಾವಿಂದಗಳಲ್ಲಿ ಶರಣಾಗಿರುವ ಶುದ್ಧ ಭಕ್ತನ ಬಾಯಿಂದ ಭಗವಂತನ ಮಹಿಮೆಯನ್ನು ಆಲಿಸುವುದು ಬದ್ಧಾತ್ಮನಿಗೆ ಅತ್ಯಂತ ಮುಖ್ಯ. ನಮ್ಮಲ್ಲಿ ಪ್ರತಿಯೊಬ್ಬನು ಕುಯೋಗಿ, ಏಕೆಂದರೆ ನಾವು ಈ ಲೌಕಿಕ ಜಗತ್ತಿನ ಸೇವೆಯಲ್ಲಿಯೇ ಪೂರ್ತಿಯಾಗಿ ಮುಳುಗಿ ಹೋಗಿದ್ದೇವೆ.
ಪರಮ ಪ್ರಭುವಿನ ಪ್ರೀತಿಯ ದಾಸರೆಂಬ ನಿತ್ಯ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ಈ ಕುಯೋಗ ಸ್ಥಿತಿಯಿಂದ ಸುಯೋಗ ಸ್ಥಿತಿಗೆ ಮೇಲೇರಬೇಕೆಂದಿದ್ದು ನಮ್ಮ ಅಗತ್ಯ ಕರ್ತವ್ಯ. ಶುದ್ಧ ಭಕ್ತನ ಬಾಯಿಂದಲೇ ಭಗವಂತನ ಮಹಿಮೆಯನ್ನು ಆಲಿಸುವ ಪ್ರಕ್ರಿಯೆಯನ್ನು ವೇದ ಶಾಸ್ತ್ರಗಳ ಹೇಳದೆ ವಿಶೇಷವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅದನ್ನು ಹೇಳಿದ್ದಾರೆ. ವ್ಯಕ್ತಿಯ ಜೀವನದಲ್ಲಿ ಯಾವುದೇ ನೆಲೆಯಲ್ಲಿರಬಹುದು, ಅದೇನೆನ್ನುವುದು ಮುಖ್ಯವಲ್ಲ. ಅವನು ಶುದ್ಧ ಭಕ್ತನ ಬಾಯಿಂದ ಭಗವಂತನ ಮಹಿಮೆಯನ್ನು ಆಲಿಸಿದ್ದೇ ಆದ ಪಕ್ಷದಲ್ಲಿ ಅವನಿಗೆ ಕ್ರಮೇಣ ತಾನು ಭಗವಂತನೊಂದಿಗೆ ಪಡೆದಿರುವ ಸಂಬಂಧವು ಸ್ಮರಣೆಗೆ ಬರುತ್ತದೆ. ಆಗ ಅವನು ಪ್ರೇಮಯುತ ಭಕ್ತಿ ಸೇವೆಯನ್ನು ಕೈಗೊಳ್ಳುತ್ತಾನೆ. ಅವನ ಜೀವನವು ಸಾರ್ಥಕವಾಗುತ್ತದೆ. ಆದ್ದರಿಂದ ಭಗವನ್ ಮಹಿಮೆಯನ್ನು ಶುದ್ಧ ಭಕ್ತನ ಬಾಯಿಂದ ಆಲಿಸುವ ಈ ಕ್ರಿಯೆಯು ಆಧ್ಯಾತ್ಮಿಕ ಜ್ಞಾನದ ಹಾದಿಯಲ್ಲಿ ಮುಂದೆ ಸಾಗಲು ಅತ್ಯಂತ ಮುಖ್ಯವಾಗಿದೆ. ಹರೇ ಕೃಷ್ಣ ಮಾತಾಜಿ. ಸ್ವಲ್ಪ ನನಗೆ ಇದಾಗಿತ್ತು, ಕಾಣಲಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ ನೈಷ್ಠಿಕಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ನಾವು ನಿನ್ನೆ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಅಂದ್ರೆ ಪೃಥು ಮಹಾರಾಜರು ಅಂದ್ರೆ ಕೇಳ್ತಾರೆ, ಅಂದ್ರೆ ಭಗವಂತನ ಬಾಯಿಯಿಂದ ಏನು ನನಗೆ ಶುದ್ಧ ಭಕ್ತರ ಬಾಯಿಂದ ಕೇಳುವ ಅವಕಾಶ ನನಗೆ ಬೇಕು. ಹಾಗೇನೆ ಇಲ್ಲಿ ಹೇಳ್ತಾನೆ, ಒಬ್ಬ ಶುದ್ಧ ಭಕ್ತನ ಬಾಯಿಂದ ಹೊರನು ಅವಲಕ್ಕಿ ಕಂಪನಗಳು ಎಷ್ಟು ಶಕ್ತಿಯುತವಾಗಿರುತ್ತದೆ ಎಂದರೆ ಅವು ಜೀವಿಯ ಸ್ಮರಣೆ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅವನು ದೇವೋತ್ತಮ ಪರಮಪುರುಷನಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತದೆ. ಹಾಗಾದ್ರೆ ನಾವು ಶುದ್ಧ ಭಕ್ತರಿಂದ ಯಾಕೆ ಕೇಳ್ಬೇಕು? ಅವರು ಭಗವಂತನ ನಿಜವಾಗ ಅರ್ಥ ಮಾಡ್ಕೊಂಡಿರ್ತಾರೆ ಪ್ರಭುಜಿ. ಭಗವಂತನ ಅರ್ಥ ಮಾಡಿಕೊಳ್ಳೋದು. ಹಾಗೇನೆ ನಾವು ಶುದ್ಧ ಭಕ್ತರಿಂದ ಕೇಳಿದಾಗ ನಮ್ಗೆ ಏನಾಗುತ್ತೆ? ನಾವು ಶುದ್ಧರಾಗ್ತಾ ಹೋಗ್ತೀವಿ ಪ್ರಭುಜಿ. ನಾವು ಶುದ್ಧರಾಗ್ತಾ ಹೋಗ್ತೇವೆ. ನಾವು ಭಗವಂತನ ಭಕ್ತರಲ್ಲಿ ಕೇಳದಿದ್ರೆ ಏನಾಗುತ್ತೆ ಅಂದ್ರೆ ನಾವು ಭೌತಿಕ ಇದರಲ್ಲಿ ಉಳಿತೇವೆ ಅಂತ ಹೇಳ್ತೇವೆ. ಅಂದ್ರೆ ನಾವು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ನಾವು ಬ್ರಾಹ್ಮಣ, ನಾನು ಶೆಟ್ಟಿ, ನಾನು ಪೂಜಾರಿ, ನಾನು ಅದು, ಹಾಗೆ ನಾನು ಬೇರೆ ಕಾಸ್ಟ್, ದೊಡ್ಡ ಕಾಸ್ಟ್, ಇದೆಲ್ಲ ನಾವು ಅಂದ್ರೆ ಈ ರೀತಿಯ ಇದು ಮಾಡ್ತೇವೆ. ನಾನು ಅಮೆರಿಕದವನು, ನಾನು ಅಲ್ಲಿಯವನು, ಅಂದ್ರೆ ನಾವು ನಮ್ಮ ನಿತ್ಯ ಸಂಬಂಧವನ್ನು ಮರೆತು ಬಿಟ್ಟಿದ್ದೇವೆ. ಅದೇ ಭಾವಾರ್ಥದಲ್ಲಿ ಹೇಳಿದ್ದು. ಯಾವಾಗ ನಾವು ಶುದ್ಧ ಭಕ್ತರ ಬಾಯಿಂದ ಕೇಳ್ತೇವೆ, ಆಗ ನಾವೇನು ನಾವು ಆ ಭಗವಂತನ ಸಂಬಂಧವನ್ನು ನೆನಪಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಹೇಳ್ತಾರೆ ನೋಡಿ, ಒಬ್ಬ ಶುದ್ಧ ಭಕ್ತನ ಬಾಯಿಂದ ಹೊರಮ ಅವಲಕ್ಕಿ ಕಂಪನಗಳು ಎಷ್ಟು ಶಕ್ತಿಯುತವಾಗಿವೆ ಎಂದರೆ ಅವು ಜೀವಿಯ ಸ್ಮರಣ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಅವನು ದೇವೋತ್ತಮ ಪರಮಪುರುಷನೊಂದಿಗೆ ಹೊಂದಿರುವ ನಿತ್ಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವಂತೆ ಮಾಡುತ್ತದೆ. ಆ ಭಗವಂತನ ಜೊತೆಯನ್ನು ನಿತ್ಯ ಸಂಬಂಧವನ್ನು ನೆನಪು ಮಾಡಿಕೊಳ್ಳುವಂತೆ ಆಗುತ್ತದೆ. ಈಗ ಪ್ರಭುಪಾದ್ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು, ಅಲ್ಲಿ ತುಂಬಾ ಜನ ಇದ್ರು, ಅಂದ್ರೆ ಅವರು ತುಂಬಾ ತುಂಬಾ ಕೆಟ್ಟ ಕೆಲಸದಲ್ಲಿ ಇದ್ರು. ಆದ್ರೆ ಪ್ರಭುಪಾದರ ಮಾತನ್ನು ಕೇಳಿ ಅವರು ಎಷ್ಟು ಪರಿವರ್ತನೆ ಆಗ್ತಾರೆ? ಹಿಪ್ಪಿಗಳು ಹ್ಯಾಪಿಗಳಾಗಿ ಪರಿವರ್ತನೆ ಆಗ್ತಾರೆ ಪ್ರಭುಜಿ. ಹಿಪ್ಪಿಗಳು ಹ್ಯಾಪಿಗಳಾಗಿ ಪರಿವರ್ತನೆ ಆಗುತ್ತೆ. ಅದಲ್ಲದೆ
ಅವರಲ್ಲಿ ಎಷ್ಟು ಅಂದ್ರೆ ಎಲ್ಲ ಎಲ್ಲ ಇದು ಏನು ಕೆಟ್ಟ ಕೆಲಸ, ಎಲ್ಲ ಕೆಲಸದಲ್ಲಿ ಅಂದ್ರೆ ಏನು 4 ನಿಯಮ ಉಂಟು ಅದನ್ನೆಲ್ಲವನ್ನು ಮುರಿದಿರ್ತಾರೆ, ಎಲ್ಲವೂ ಅವರಿಗೇನು ಇದಾಗಿರುತ್ತೆ ಅದು. ಆದ್ರೂ ಅವರು ಪ್ರಭುಪಾದನ ಮಾತನ್ನು ಕೇಳಿ ಎಲ್ಲದರಲ್ಲಿ ಏನು ಅವರ ಪರಿವರ್ತನೆಯನ್ನು ಹೊಂತಾರೆ. ಹಾಗೇನೆ ನಾವು ನಾಳೆ ಹೋಗಿ ಮಾಡಿದ್ರಲ್ಲಿ ನಮ್ಗದು ಸಾಧ್ಯ ಇಲ್ಲ ಪ್ರಭುಜಿ. ನಾವು ಒಬ್ಬರನ್ನು ಸಹ ಪರಿವರ್ತನೆ ಮಾಡಕ್ ಸಾಧ್ಯವಾಗಲ್ಲ. ಕಷ್ಟ ಉಂಟು. ಅದಕ್ಕೇನೆ ಇಲ್ಲಿ ಏನು ಯಾರಂದ್ರೆ ಪೃಥು ಮಹಾರಾಜ್ ಯಾಕೆ ವರವನ್ನು ಕೇಳ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ ಅಂದ್ರೆ ಅವರು ಹೇಳ್ತಾರೆ ಕ್ರಿಯೋಗಿನಂ ಅಂದ್ರೆ ಭಕ್ತಿ ಸೇವೆಯಲ್ಲಿ ನಿರತರಲ್ಲದವರನ್ನು ಸಹ ಏನು ಏನ್ ಮಾಡುತ್ತೆ ಅವರು ಪರಿವರ್ತನೆ ಹೊಂದ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಜನರೆಂದ್ರೆ ಅವರು ಭೌತಿಕವಾಗಿ ಏನು ಭೌತಿಕ ಸ್ಥಿತಿಯಲ್ಲಿ ಮಗ್ನನಾಗಿರ್ತಾರೆ. ಅಂದ್ರೆ ನನಗೆ ಅದು ಸಿಕ್ಕಿದ್ರೆ ಖುಷಿಯಾಗಿರ್ತೇನೆ, ನಾನು ಇದು ಸಿಕ್ಕಿದ್ರೆ ಖುಷಿಯಾಗಿರ್ತೇನೆ ಅನ್ನೋದ್ರಲ್ಲಿ ಜನರು ಇರ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ನಿದ್ರಿಸುತ್ತಿರುವ ಜೀವಿಯು ಎಚ್ಚೆತ್ತಿ ಕೊಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ನಾವು ಭಜನೆ ಕೇಳಿ ಹೋಗುದು ಅಂದ್ರೆ ಜೀವು ಜಾಗೋ ಅಂತ. ಅಂದ್ರೆ ನಾವೆಲ್ಲ ಅಂದ್ರೆ ನಿದ್ದೆಯಲ್ಲಿ ಈಗ ಏನು ಮಲಗಿದ್ದೇವೆ, ನಮ್ಗೆ ಏನಾಗ್ತಿದೆ ಅಂತ ಯಾವುದು ಗೊತ್ತಿಲ್ಲ. ಅದು ಗೊತ್ತಾಗ್ಬೇಕಾದ್ರೆ ನಾವೊಬ್ಬರ ಶುದ್ಧ ಭಕ್ತರ ಬಾಯಿಂದ ಕೇಳ್ಬೇಕು, ಅದೇ ನಮ್ಗೆ ವರ. ನಮ್ಗೆ ಬಾಕಿ ಯಾವುದು ಸಿಕ್ಕಿದ್ರು ಏನು ಪ್ರಯೋಜನ ಇಲ್ಲ. ಈಗ ನೀರಿನಿಂದ ಮೀನನ್ನು ತೆಗೆದು ಅದಕ್ಕೆ ನಾನು ಅಂದ್ರೆ ದೊಡ್ಡ ಬಂಗ್ಲೆ ಕೊಡ್ತೇನೆ, ಅಲ್ಲ ಐಫೋನ್ ಕೊಡ್ತೇನೆ, ಅಲ್ಲ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂದ್ರೆ ಮೀನಿಗೆ ಖುಷಿ ಆಗುತ್ತಾ? ಮೀನಿಗೆ ಯಾವುದು ಬೇಕು? ನೀರಲ್ಲಿ ಇರ್ಬೇಕು ಪ್ರಭುಜಿ ಮೀನು. ಮೀನು ನೀರಲ್ಲಿ ಇರ್ಬೇಕು. ನೀರಿಂದ ತೆಗೆದು ನಾನು ಯಾವ್ದಾದ್ರು ಕೊಡ್ತೇನೆ ಅಂತ ಅದು ತೃಪ್ತಿ ಆಗುತ್ತಾ? ಆಗೋದಿಲ್ಲ ಪ್ರಭುಜಿ, ಆಗುದಿಲ್ಲ. ಅದಕ್ಕೆ ನೀರೇ ಬೇಕು, ನೀರಿದ್ರೆ ಮಾತ್ರ ಅದೇನು ಇರ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮದು ಸಹ ಪರಿಸ್ಥಿತಿ ಅದೇನೆ. ನಾವು ಅನ್ಕೊಳ್ತೇವೆ ಬೇರೆ ಬೇರೆ ಇದರಿಂದ ನಮ್ಗೇನು ತೃಪ್ತಿ ಸಿಗುತ್ತೆ, ಆದ್ರೆ ತೃಪ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಖಾಲಿ ಏನಂದ್ರೆ ನಮ್ಗೆ ಭಗವಂತನ ನಮ್ಗೆ ಆ ಭಕ್ತಿ ಸೇವೆ ಮಾತ್ರ ನಮ್ಗೆ ತೃಪ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಅದಲ್ಲದೆ ಬೇರೆ ಯಾವುದು ನಮ್ಗೆ ತೃಪ್ತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಗೆ ಅದು ಹಾಗೆ ಅರ್ಥ ಆಗುದಿಲ್ಲ ಸುಲಭದಲ್ಲಿ. ಅರ್ಥ ಆಗ್ಬೇಕಾದ್ರೆ ನಾವು ಭಗವಂತನ ಭಕ್ತರ ಬಾಯಿಂದಲೇ ಕೇಳ್ಬೇಕು, ಇಲ್ಲದಿದ್ರೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನೋಡುವ, ಇದರಲ್ಲಿ ಹೇಳ್ತಾರೆ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಇಲ್ಲಿ ಹೇಳ್ತಾರೆ ಏನಂದ್ರೆ ಭಾಗವತದ ತರಗತಿಗಳಲ್ಲಿ ನಿಯಮಿತವಾಗಿ ಹಾಜರಾಗುವುದರಿಂದ ಮತ್ತು ಶುದ್ಧ ಭಕ್ತನಿಗೆ ಸೇವೆ ಸಲ್ಲಿಸುವುದರಿಂದ ಹೃದಯಕ್ಕೆ ತೊಂದರೆ ಕೊಡುವ ಎಲ್ಲ ಸಂಪೂರ್ಣವಾಗಿ ನಾಶವಾಗುತ್ತದೆ ಮತ್ತು ದಿವ್ಯ ಗೀತೆಗಳಿಂದ ಸ್ತುತಿಸಲ್ಪಡುವ ದೇವೋತ್ತಮ ಪರಮಪುರುಷನ ಪ್ರೀತಿಯ ಸೇವೆಯು ಬದಲಾಯಿಸಲಾಗದ ಸತ್ಯವೆಂದು ಸ್ಥಾಪಿಸಲ್ಪಟ್ಟಿದೆ ಅಂತ ಇಲ್ಲಿ ಹೇಳ್ತಾರೆ. ಯಾರಾದ್ರೂ ಓದಿ ಮಾತಾಜಿ ಭಾವಾರ್ಥ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲ ಪ್ರಭುಜಿ? ಓದಿ ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮ್ಸ್. ಆತ್ಮ ಸಾಕ್ಷಾತ್ಕಾರದ ಆದಿಯಲ್ಲಿ ಅಡೆತಡೆಗಳೆಂದು ಪರಿಗಣಿಸಲಾದ ಹೃದಯದೊಳಗಿನ ಎಲ್ಲ ಅಶುಭ ವಿಷಯಗಳನ್ನು ತೊಡೆದು ಹಾಕಲು ಪರಿಹಾರ ಇಲ್ಲಿದೆ. ಪರಿಹಾರವೆಂದರೆ ಭಾಗವತರ ಸಹವಾಸ. ಭಾಗವತಗಳಲ್ಲಿ 2 ವಿಧಗಳಿವೆ. ಅವುಗಳೆಂದರೆ ಪುಸ್ತಕ ಭಾಗವತ ಮತ್ತು ಭಕ್ತ ಭಾಗವತ. 2 ಭಾಗವತಗಳು ಸಮರ್ಥ ಪರಿಹಾರಗಳಾಗಿವೆ ಮತ್ತು ಇವೆರಡು ಅಥವಾ ಅವುಗಳಲ್ಲಿ ಯಾವುದಾದರೂ ಅಡೆತಡೆಗಳನ್ನು ನಿವಾರಿಸಲು ಸಾಕಷ್ಟು ಉತ್ತಮವಾಗಿವೆ. ಭಕ್ತ ಭಾಗವತ ಪುಸ್ತಕದಂತೆಯೇ ಒಳ್ಳೆಯದು, ಏಕೆಂದರೆ ಭಕ್ತ ಭಾಗವತನು ತನ್ನ ಜೀವನವನ್ನು ಭಾಗವತ ಪುಸ್ತಕದ ಪ್ರಕಾರ ನಡೆಸುತ್ತಾನೆ ಮತ್ತು ಭಾಗವತ ಪುಸ್ತಕವು ದೇವೋತ್ತಮ ವ್ಯಕ್ತಿತ್ವ ಮತ್ತು ಅವನ ಶುದ್ಧ ಭಕ್ತರ ಬಗ್ಗೆ ಮಾಹಿತಿಯಿಂದ ತುಂಬಿದೆ. ಅವರು ಭಾಗವತರು ಕೂಡ. ಭಾಗವತ ಪುಸ್ತಕ ಮತ್ತು ವ್ಯಕ್ತಿ ಒಂದೇ ಆಗಿರುತ್ತಾರೆ. ಭಕ್ತ ಭಾಗವತನು ದೇವೋತ್ತಮ ವ್ಯಕ್ತಿತ್ವವಾದ ಭಗವಾನನ ನೇರ ಪ್ರತಿನಿಧಿ. ಆದ್ದರಿಂದ ಭಕ್ತ ಭಾಗವತನನ್ನು ಸಂತೋಷಪಡಿಸುವ ಮೂಲಕ ಭಾಗವತ ಪುಸ್ತಕದ ಪ್ರಯೋಜನವನ್ನು ಪಡೆಯಬಹುದು. ಭಕ್ತ ಭಾಗವತ ಅಥವಾ ಭಾಗವತ ಪುಸ್ತಕವನ್ನು ಸೇವಿಸುವ ಮೂಲಕ ಭಕ್ತಿ ಮಾರ್ಗದಲ್ಲಿ ಕ್ರಮೇಣ ಬಡ್ತಿ ಪಡೆಯುವುದು ಹೇಗೆ ಎಂಬುದನ್ನು ಮಾನವ ಮನಸ್ಸು ಅರ್ಥ ಮಾಡಿಕೊಳ್ಳಲು ವಿಫಲವಾಗುತ್ತದೆ. ಆದರೆ ವಾಸ್ತವವಾಗಿ ಇವು ಇಂದಿನ ಜನ್ಮದಲ್ಲಿ ದಾಸಿಯ ಮಗನಾಗಿದ್ದ
ಶ್ರೀಲ ನಾರದ ದೇವರು ವಿವರಿಸುವ ಸಂಗತಿಗಳು. ದಾಸಿಯು ಋಷಿಗಳ ಕೀಳು ಸೇವೆಯಲ್ಲಿ ನಿರತನಾಗಿದ್ದನು ಮತ್ತು ಹೀಗಾಗಿ ಅವನು ಅವರ ಸಂಪರ್ಕಕ್ಕೂ ಬಂದನು ಮತ್ತು ಅವರೊಂದಿಗೆ ಸಹವಾಸ ಮಾಡುವ ಮೂಲಕ ಮತ್ತು ಋಷಿಗಳು ಬಿಟ್ಟು ಹೋದ ಆಹಾರ ಪದಾರ್ಥಗಳ ಅವಶೇಷಗಳನ್ನು ಸ್ವೀಕರಿಸುವ ಮೂಲಕ ದಾಸಿಯ ಮಗನಿಗೆ ಮಹಾನ್ ಭಕ್ತ ಮತ್ತು ವ್ಯಕ್ತಿತ್ವದ ಶೀಲ ನಾರದ ದೇವರಾಗುವ ಅವಕಾಶ ಸಿಕ್ಕಿತು. ಇವು ಭಾಗವತರ ಸಹವಾಸದ ಪವಾಡದ ಪರಿಣಾಮಗಳು ಮತ್ತು ಈ ಪರಿಣಾಮಗಳನ್ನು ಪ್ರಾಯೋಗಿಕವಾಗಿ ಅರ್ಥ ಮಾಡಿಕೊಳ್ಳಲು ಭಾಗವತರ ಅಂತಹ ಪ್ರಾಮಾಣಿಕ ಸಹವಾಸದಿಂದ ಒಬ್ಬ ವ್ಯಕ್ತಿಯು ಅತೀಂದ್ರಿಯ ಜ್ಞಾನವನ್ನು ಬಹಳ ಸುಲಭವಾಗಿ ಪಡೆಯುವುದು ಖಚಿತ ಎಂಬುದನ್ನು ಗಮನಿಸಬೇಕು. ಇದರ ಪರಿಣಾಮವಾಗಿ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಭಾಗವತರ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ಹೆಚ್ಚು ಪ್ರಗತಿ ಸಾಧಿಸಿದಷ್ಟು ಭಗವಂತನ ಅತೀಂದ್ರಿಯ ಪ್ರೀತಿಯ ಸೇವೆಯಲ್ಲಿ ಹೆಚ್ಚು ಸ್ಥಿರನಾಗುತ್ತಾನೆ. ಆದ್ದರಿಂದ ಭಾಗವತ ಪುಸ್ತಕದ ಸಂದೇಶಗಳನ್ನು ಭಕ್ತ ಭಾಗವತರಿಂದ ಪಡೆಯಬೇಕು ಮತ್ತು ಈ ಎರಡೂ ಭಾಗವತಗಳ ಸಂಯೋಜನೆಯು ನವಜಾತ ಭಕ್ತನಿಗೆ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ. ಪ್ರಣಾಮ್ ಪ್ರಭು. ಹರೇ ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಭಕ್ತ ಭಾಗವತನು ದೇವತ ವ್ಯಕ್ತಿತ್ವದ ಭಗವನ್ನ ನೇರ ಪ್ರತಿನಿಧಿ. ಅಂದ್ರೆ ಇಲ್ಲಿ ಪೃಥು ಮಹಾರಾಜರು ಅಂದ್ರೆ ಯಾಕೆ ಕೇಳ್ತಿದ್ದಾರೆ ಅಂದ್ರೆ ನೇರವಾಗಿ ನನ್ಗೇನು ಭಕ್ತರ ಏನು ಶುದ್ಧ ಭಕ್ತರ ಇದು ಬಾಯಿಂದ ಕೇಳುವ ಅವಕಾಶ ಕೊಡಿ ಅಂತ. ಏನಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ಏನಂದ್ರೆ ಯಾವುದೇ ಆದಂತ ವ್ಯತ್ಯಾಸ ಇಲ್ಲ. ಅಂದ್ರೆ ಭಗವಂತನಿಂದ ನೇರ ಏನು ಅದು ಸಿಗುತ್ತೆ. ಅದರಿಂದ ಏನಾಗುತ್ತೆ, ಭಕ್ತ ಭಾಗವತ ಅಥವಾ ಭಾಗವತ ಪುಸ್ತಕ ಸೇವಿಸುವ ಮೂಲಕ ಭಕ್ತಿ ಮಾರ್ಗದಲ್ಲಿ ಕ್ರಮೇಣ ಏನು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ವಿಫಲವಾಗುತ್ತೆ. ಆದರೆ ವಾಸ್ತವವಾಗಿಯೂ ಇಂದಿನ ಜನ್ಮದಲ್ಲಿ ದಾಸಿಯ ಮಗನಾದ ಶೀಲ ನಾರದ ದೇವರ ವಿವರಿಸಿದ ಸಂಗತಿಗಳು ಅಂದ್ರೆ ಭಕ್ತರ ಸಹವಾಸ, ಭಕ್ತರಿಂದ ಏನಾಗುತ್ತೆ ಇಲ್ಲಿ ಹೇಳ್ತಾರೆ, ಅವರೇನು ದಾಸಿಯ ಮಗರಾಗಿರ್ತಾರೆ. ಯಾರು ಮೊದಲು ಹಿಂದಿನ ಜನ್ಮದಲ್ಲಿ ಯಾರು ನಾರದ ಮುನಿ, ಅವರೇನು ಕೀಲು ಸೇವೆಯಲ್ಲಿ ನಿರತರಾಗಿದ್ದರು ಮತ್ತು ಹೀಗಾಗಿ ಅವರ ಸಂಪರ್ಕ ಬಂದನು ಮತ್ತು ಅವರೊಂದಿಗೆ ಸಹವಾಸ ಮಾಡುವ ಮೂಲಕ ಮತ್ತು ಋಷಿಗಳು ಬಿಟ್ಟು ಹೋದ ಆಹಾರ ಪದಾರ್ಥ ಅವಶೇಷಗಳನ್ನು ಸ್ವೀಕರಿಸುವ ಮೂಲಕ ದಾಸಿಯ ಮಗನಿಗೆ ಮಹಾನ್ ಭಕ್ತ ಮತ್ತು ವ್ಯಕ್ತಿತ್ವ ಶೀಲ ನಾರದ ದೇವನಾಗುವ ಅವಕಾಶ ಸಿಕ್ಕಿತು. ನೋಡಿ, ಭಕ್ತರ ಸಂಘದಲ್ಲಿ ಎಷ್ಟು ಪ್ರಯೋಜನ. ಹಾಗೇನೆ ಭಕ್ತರ ಇದು ಮಾಡುವುದರಲ್ಲಿ ನಾವು ನೋಡ್ಬೋದು. ಈಗ ಪ್ರಭುಪಾದ ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಎಂತೆಂತ ದೊಡ್ಡ ಮಹಾನ್ ಭಕ್ತರಾದ್ರು. ಹಾಗೇನೆ ಇಲ್ಲಿ ಭಕ್ತರ ಸಂಪರ್ಕ ಮಾಡುವುದು ತುಂಬಾ ಅಗತ್ಯ, ಅದರಲ್ಲಿ ಶುದ್ಧ ಭಕ್ತರು. ಯಾಕೆಂದ್ರೆ ನಾವು ಎಷ್ಟೇ ಇದಿದ್ರು ನಾವು ಆಗಾಗ ಮರೆತು ಬಿಡ್ತೇವೆ. ನಾವೀಗ ಸ್ವಲ್ಪ ಸಮಯ ನಾವು ಈಗ ಭಗವಂತನ ಬಗ್ಗೆ ಚರ್ಚೆ ಮಾಡ್ತೇವೆ, ಆಗ ಗೊತ್ತಾಗುತ್ತೆ ನಾವು ಏನು ದೇವಲ್ಲ ಆತ್ಮ ಅಂತ. ಸತ್ಯ ಹೇಳ್ಬೇಕು, ನಾವು ಇದರಿಂದ ಹೊರಗೆ ಬಂದ ತಕ್ಷಣ ಅಂದ್ರೆ ನಾವು ಬೇರೆ ಡೀಲಿಂಗ್ ಮಾಡುವಾಗ ನಮ್ಗೆ ಏನು ನೆನಪು ಬರುತ್ತೆ? ಭಗವಂತನ ನೆನಪು ಬರುತ್ತಾ? ಇಲ್ಲ ಪ್ರಭುಜಿ. ಇಲ್ಲ ಪ್ರಭುಜಿ. ಹೊರಗೆ ಹೋದ ತಕ್ಷಣ ನಮ್ಗೆ ಏನಾಗುತ್ತೆ? ಮರ್ತೋಗುತ್ತೆ ಭಗವಂತನ ಬಗ್ಗೆ. ಮಾಯೆಯ ಪ್ರಭಾವ ನಮ್ಮ ಮೇಲೆ ಹೌದು ಉಂಟಾಗುತ್ತೆ. ಬೀಳುತ್ತೆ. ಆಗ ನಾವೇನು ಮರೆತು ಹೋಗುತ್ತೆ. ಇದೇನಂದ್ರೆ ಈಗ ಕೆಂಡ ಇರುತ್ತಲ್ಲ, ಕೆಂಡ ಅಂತ ಹೇಳ್ತಾರಲ್ಲ, ಬೆಂಕಿ, ಅದು ಅದಕ್ಕೆ ಬೂದಿ ಮುಚ್ಚಿಕೊಂಡಿರುತ್ತೆ. ಅದನ್ನು ನಾವು ಏನಂದ್ರೆ ಆಗಾಗ ಊದ್ತಾ ಇರ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಅದು ಮುಚ್ಕೊಂಡೇ ಹೊಟ್ಟೋಗುತ್ತೆ, ಆರೋಗುತ್ತೆ. ಅದು ಕಾಣುದಿಲ್ಲ. ಕೆಂಡ ಕಾಣ್ಬೇಕಾದ್ರೆ ನಾವು ಊದ್ತಾ ಇರ್ಬೇಕು. ಇಲ್ಲಾಂದ್ರೆ ಅದೇ ನಾವು ಸಹ ಹಾಗೇನೆ ಭಗವಂತನ ಇದು ಕೇಳ್ತೇವೆ ಸ್ವಲ್ಪ ಸಮಯಕ್ಕಾಗುವ, ಮತ್ತೇನು ಪುನಃ ನಾವು ಮರೆತು ಹೋಗ್ತೇವೆ. ಪುನಃ ನಾವು ಏನು ನಮ್ಮ ಅಸ್ತಿತ್ವವನ್ನೇ ಮರೆತು ಹೋಗ್ತೇವೆ. ನಾವು ಎಷ್ಟೋ ಸರ್ತಿ ನಮ್ಗೆ ಗೊತ್ತುಂಟು ನಾವು ದೇಹ ಆತ್ಮವು, ಆದ್ರೂ ನಾವು ಕೆಲವು ಸಂದರ್ಭದಲ್ಲಿ ನಾವೇನಾಗ್ತೇವೆ, ದೇಹದ ವ್ಯಾಮೋಹದಲ್ಲೇ ಇರ್ತೀವಿ. ದೇಹದ ವ್ಯಾಮೋಹದಲ್ಲಿ ಇರ್ತೇವೆ. ಈಗ ನೋಡಿ, ನಾವು ಭಕ್ತರೆ, ಓಕೆ, ನಾವೀಗ ಜಗಳ ಆಡ್ತೇವೆ, ಆಗ ನಾವ್ ಏನ್ ಮಾಡ್ತೇವೆ, ಎಲ್ಲ ಮರೆತು ಬಿಡ್ತೇವೆ. ಮರೆತು ಬಿಡದಂತೆ ಜಗಳ ಆಡುದು ಯಾಕೆ? ನಮ್ಗೆ ಏನಾದ್ರು ಬೈದ್ರು ನಾವು ಇದು ಮಾಡ್ತೇವೆ, ಯಾಕೆ ಮಾಡುದು? ನಾವು ಸರಿ, ನಾವು ಹೆಚ್ಚು ಅಂತ ತೋರಿಸ್ಲಿಕ್ಕೆ. ಅಂದ್ರೆ ನಾವು ದೇಹ ಆತ್ಮ ಅನ್ನೋದನ್ನ ಮರೆತು ಬಿಡ್ತೇವೆ ಆ ಸಂದರ್ಭದಲ್ಲಿ. ಅಂದ್ರೆ ನಾವು ಸ್ವಲ್ಪ ಹೊತ್ತಿಗೆ ಮಾತ್ರ, ಪುನಃ ನಮ್ಮ ಮೇಲೇನು ಅದು ಪರಿಣಾಮ ಬೀಳ್ತದೆ. ಆದ್ರೆ ಶುದ್ಧ ಭಕ್ತರ ಆ ರೀತಿ ಇರ್ತಾರಾ? ಇಲ್ಲ ಪ್ರಭುಜಿ. ನಮ್ಗೆ ಫ್ಯಾಮಿಲಿ ಏನಾಯ್ತು, ದೊಡ್ಡ ಪ್ರಾಬ್ಲಮ್ ಆಯ್ತು, ನಾವೇನು ಎಲ್ಲ ಮರೆತು ಬಿಡ್ತೇವೆ. ಮತ್ತೆ ನಮ್ಗೆ ಅಷ್ಟು ಬೇಗ ನೆನಪಾಗುದಿಲ್ಲ. ನಾವು ನೋಡ್ಬೋದು ಚೈತನ್ಯ ಚರಿತಾಮೃತದಲ್ಲಿ ನಾವು ನೋಡ್ಬೋದು, ಶ್ರೀವಾಸ ಠಾಕೂರ್, ಯಾರಿಗೆ ಗೊತ್ತು ಸ್ಟೋರಿ, ಮಗ
ತೀರಿಕೊಂಡ್ರು ಅವ್ರು ಏನ್ ಮಾಡ್ತಾರೆ ಶ್ರೀವಾಸ್ ಠಾಕೂರ್? ಸಂಕೀರ್ತನೆ ಮಾಡ್ತಾ ಇರ್ತಾರೆ ಮನೇಲಿ. ಸಂಕೀರ್ತನೆ ನಿಲ್ಲಿಸ್ತಾರ? ಮಾಡ್ತಾನೆ ಇರ್ತಾರೆ ಮಾಡ್ತಾನೆ ಇರ್ತಾರೆ ಪ್ರಭುಜಿ ಅವರು. ಮಾಡ್ತಾನೆ ನಾಮ ಇರ್ತಾರೆ ಜಪ. ಗೊತ್ತಾಗ್ಬಾರ್ದು ಅಂತ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಮಹಾಪ್ರಭು ಸಂಕೀರ್ತನೆ ನಿಲ್ಬಾರ್ದು, ನನಗೆ ಬೇರೆ ಯಾವ್ದ್ರ ಸಂಬಂಧ ಇಲ್ಲ, ಭಗವಂತನೇನು ನಾಮ ಸಂಕೀರ್ತನೆ ನಿಲ್ಬಾರ್ದಂತ. ಅವ್ರು ಯಾವ ಬಂದ್ರೆ ಸ್ಟೇಜ್ ಯಾವ್ದು ನೋಡಿ, ನಮ್ಗೇನಾದ್ರೂ ಸಮಸ್ಯೆ ಯಾವ್ದಾದ್ರು ಬಂದ್ರೆ ನಾವ್ ಏನ್ ಮಾಡ್ತೇವೆ, ಆಗ್ಲೇ ನಾವು ಭಗವಂತನ ಮರೆತು ಬಿಡ್ತೀವಿ ಪ್ರಭುಜಿ, ಜಪ ಎಲ್ಲ ನಿಲ್ಲಿಸ್ಬಿಡ್ತೀವಿ. ಎಲ್ಲ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಅಲ್ಲಿ ನೋಡಿ ಶ್ರೀವಾಸ ಠಾಕೂರ್ ಏನ್ ಮಾಡ್ತಾರೆ, ಅವ್ರು ಕಂಟಿನ್ಯೂ ಮಾಡ್ತಾರೆ ಪ್ರಭುಜಿ. ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ಗೊತ್ತಂದ್ರೆ ಭಗವಂತನಿದು ಎಂದಿಗೂ ನಿಲ್ಬಾರ್ದು, ಯಾಕಂದ್ರೆ ಅದೇ ಮುಖ್ಯ. ಭಗವಂತ ಬೇಕಾದ್ರೆ ಏನು ಬೇಕಾದ್ರೂ ಭಗವಂತ ಮಾಡ್ಬೋದು, ಸಂಪೂರ್ಣವಾಗಿ ಭಗವಂತನ ಮೇಲೇನು ನಂಬಿಕೆ ಇರುತ್ತೆ. ಆದ್ರೆ ನಮ್ಗೆ ಏನಾದ್ರೂ ಆದ್ರೆ ನಾವೇನ್ ಮಾಡ್ತೇವೆ, ನಾವು ಬೇರೆ ಎಲ್ಲಾ ಕಡೆ ಸಹಾಯಕ್ಕೆ ಹೋಗ್ತೇವೆ, ಆದ್ರೆ ಭಗವಂತನ ಸಹಾಯಕ್ಕೆ ಹೋಗುದಿಲ್ಲ. ನೋಡಿ ಪ್ರಹ್ಲಾದ್ ಮಹಾರಾಜರಾಗಿರ್ಬೋದು, ಯಾರಾಗಿದ್ರು, ಅಷ್ಟು ಸಮಸ್ಯೆ ಬಂತು, ಆದ್ರೂ ಅವ್ರು ಬೇರೆ ಯಾರಾದ್ರೂ ಮೊರೆ ಹೋದ್ರ? ಇಲ್ಲ ಪ್ರಭುಜಿ, ಯಾರ ಮೊರೆನೂ ಹೋಗಿಲ್ಲ ಅವರು. ಖಾಲಿ ಭಗವಂತನ ಮೊರೆ. ನಮ್ಮ ಸ್ಥಿತಿ ಅಂದ್ರೆ ನಾವು ಎಲ್ಲರ ಮೇಲೆ ಡಿಪೆಂಡ್ ಆಗಿರ್ತೇವೆ. ನಮ್ಗೆ ಸಮಸ್ಯೆ ಬಂದಾಗ ಅವ್ರು ಬರ್ತಾರೆ, ಫ್ರೆಂಡ್ಸ್ ಇದ್ದಾರೆ, ಅವರು ಇದ್ದಾರೆ. ಆಕ್ಚುಲಿ ನಮ್ಗೆ ಅಂತ್ಯಕಾಲದಲ್ಲಿ ಯಾರು ಇರುವುದಿಲ್ಲ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲರಿ ಅಂತ. ಅಂದ್ರೆ ನಾವು ನೀರ ಮೇಲಿನ ಗುಳ್ಳೆ ತರ ಇರುವುದು, ಅಂದ್ರೆ ಯಾವಾಗ ಬೇಕಾದ್ರೂ ಒಡೆದೋಗ್ಬೋದು. ಆದ್ರೂ ನಮ್ಗೆ ಒಂದು ನಂಬಿಕೆ, ಅಂದ್ರೆ ಎಲ್ಲರೂ ಇದ್ದಾರಂತ. ಆಕ್ಚುಲಿ ಯಾರು ಇಲ್ಲ, ಖಾಲಿ ಭಗವಂತ ಮಾತ್ರ ಇರುವುದು. ಅದಕ್ಕೆ ಹೇಳ್ತಾರೆ, ಭಾಗವತರ ಅಂತ ಪ್ರಾಮಾಣಿಕರ ಸಹವಾಸದಿಂದ ಒಬ್ಬ ವ್ಯಕ್ತಿಯು ಅತೇಂದ್ರಿಯ ಜ್ಞಾನವನ್ನು ಬಹಳ ಸುಲಭವಾಗಿ ಪಡೆಯಬಹುದು, ಖಚಿತ ಎಂಬುದು ಗಮನಿಸಬೇಕು. ಇದರ ಪರಿಣಾಮವಾಗಿ ಅವನು ಭಗವಂತನ ಭಕ್ತಿ ಸೇವೆಯಲ್ಲಿ ಸ್ಥಿರನಾಗುತ್ತಾನೆ. ನೋಡಿ ನಾರದ್ ಮುನಿ, ಅದೇ ರೀತಿ ಆ ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ಸ್ಥಿರಲಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೇಳ್ತಾರೆ, ಭಾಗವತ ಪುಸ್ತಕದ ಸಂದೇಶಗಳನ್ನು ಭಕ್ತ ಭಾಗವತದಿಂದ ಪಡೆಯಬೇಕು. ಮತ್ತು ಈ ಎರಡು ಭಾಗವತಗಳ ಪ್ರಯೋಜನ ನವಜವತ ಭಕ್ತನಿಗೆ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತೆ. ನಮಗೆಲ್ಲೇನು ಹೊಸ ಭಕ್ತ, ನಮ್ಗೆಲ್ಲ ಏನು ಈ ಪ್ರಗತಿ ಸಾಧಿಸಲೇನು ಈ ಭಾಗವತ ನಮ್ಗೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳ್ತಾರೆ, ಏನ್ ಮಾಡ್ಬೇಕು, ನಿತ್ಯ ಭಾಗವತ ಸೇವಾ ಮಾಡ್ಬೇಕು. ಅದು ಮಾತ್ರ ನಮಗೇನು ದೊಡ್ಡ ವರ. ಬೇರೆ ಯಾವ ವರ ಸಿಕ್ಕಿದ್ರೆ ಏನ್ ಪ್ರಯೋಜನ. ಅದಕ್ಕೆ ಇಲ್ಲಿ ಯಾರು ಋತು ಮಹಾರಾಜರು ದೊಡ್ಡ ವರ ಅಂದ್ರೆ ಅದೇ, ನಮ್ಗೆ ದಿವಸಲು ಭಗವಂತನ ನೆನಪಾಗುದು, ಅದೇನು ದೊಡ್ಡ ವರ. ಅದಕ್ಕೆ ನಾವೇನು ಪ್ರತಿನಿತ್ಯ ಸಹ ನಾವೇನು ಭಗವಂತನ ಬಗ್ಗೆ ಕೇಳ್ತಾ ಇರ್ಬೇಕು. ಇಲ್ಲಾಂದ್ರೆ ನಾವು ಒಂದು ಕ್ಷಣಕ್ಕೆ ನಾವೇನು ಮರೆತು ಹೋಗುತ್ತೇವೆ. ಅದಕ್ಕೆ ನಾವು ಇದನ್ನು ಪ್ರತಿ ನಿತ್ಯ ನಾವು ಕೇಳ್ತಾ ಇರ್ಬೇಕು. ಹಾಗೇನೆ ಭಾಗವತದ 5ನೇ ಸ್ಕಂದ 5ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರಂತ ನಾವು ನೋಡುವ. ಅತ್ಯಂತ ಮುಂದುವರಿದ ಆಧ್ಯಾತ್ಮಿಕ ವ್ಯಕ್ತಿಗಳಿಗೆ ಸೇವೆ ಸಲ್ಲಿಸುವ ಮೂಲಕ ಮಾತ್ರ ಭೌತಿಕ ಬಂಧನದಿಂದ ಮುಕ್ತಿಯ ಮಾರ್ಗವನ್ನು ಪಡೆಯಬಹುದು. ಇಲ್ಲಿ ಹೇಳ್ತಾರೆ, ಯಾರು ಉತ್ತಮವಾದ ಅಂತ ಭಕ್ತರಿಗೆ ಸೇವೆ ಮಾಡ್ತಾರೆ ಅವರು ಮಾತ್ರ ಏನು ಭೌತಿಕ ಬಂಧನದಿಂದ ಮುಕ್ತಿ ಪಡೆಯಲು ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಈಗ ನಾವು ನೋಡಿದ್ದೆ ಪಾಶ್ಚಾತ್ಯ ದೇಶದಲ್ಲಿ ಏನು ಎಲ್ಲ ನಿಯಮಗಳನ್ನು ಏನು ಇದು ಮಾಡ್ತಾ ಇದ್ರು, ಪಾಲಿಸ್ತಾನೆ ಇರ್ಲಿಲ್ಲ. ಅವರೆಲ್ಲ ಯಾರ ಸೇವೆಯನ್ನು ಮಾಡಿದ್ರು? ಪ್ರಭುಪಾದರ ಸೇವೆ ಮಾಡಿದ್ರು. ಅದರ ಪರಿಣಾಮ ಏನಾಯ್ತು? ಎಲ್ಲರೂ ಭಕ್ತರಾಗಿ ಪರಿವರ್ತನೆ ಆಗ್ತಾರೆ ಪ್ರಭು. ಎಲ್ಲರೂ ಭಕ್ತರಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಹಾಗೇನೆ ಇಲ್ಲಿ ಹೇಳ್ತಾರೆ, ಒಬ್ಬರು ಭಗವಂತನ ಅಸ್ತಿತ್ವದಲ್ಲಿ ವಿಲೀನಗೊಳ್ಳಲು ಬಯಸುತ್ತಾರೆ ಅಥವಾ ದೇವೋತ್ತಮ ವ್ಯಕ್ತಿತ್ವದೊಂದಿಗೆ ಸಹವಾಸ ಮಾಡಲು ಬಯಸುತ್ತಾರೋ ಒಬ್ಬ ಮಹಾತ್ಮರಿಗೆ ಸೇವೆ ಸಲ್ಲಿಸಬೇಕು. ಅಂತಹ ಚಟುವಟಿಕೆಗಳಲ್ಲಿ ಆಸಕ್ತಿ ಇಲ್ಲದವರಿಗೆ ಮಹಿಳೆಯರು ಮತ್ತು ಲೈಂಗಿಕತೆ ಇಷ್ಟಪಡುವ ಜನರೊಂದಿಗೆ ಸಹವಾಸ ಮಾಡುವವರಿಗೆ ನರಕದ ಹಾದಿ ವಿಶಾಲವಾಗಿ ತೆರೆದಿರುತ್ತದೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡದಿದ್ರೆ ಮತ್ತೆ ಅವರಿಗೆ ಏನು ಯಾವ ಬಾಗಿಲು ತೊರೆದಿರುತ್ತೆ ಅಂದ್ರೆ ನರಕದ ಬಾಗಿಲು ಅವರಿಗೆ ತೊರೆದಿರುತ್ತೆ. ಮಹಾತ್ಮರು ಸಮಚಿತ್ತರು, ಅವರು ಒಂದು ಜೀವಿ ಮತ್ತು ಇನ್ನೊಂದು ಜೀವಿಯ ನಡುವೆ ಯಾವುದೇ ವ್ಯತ್ಯಾಸವನ್ನು ಕಾಣುವುದಿಲ್ಲ. ದೊಡ್ಡ ಭಕ್ತರೇನು ಯಾವುದೇ ಇದರ ವ್ಯತ್ಯಾಸವನ್ನೇನು ಅವರು ಕಾಣುವುದಿಲ್ಲ ಅಂತೆ, ಎಲ್ಲವನ್ನು ಒಂದೇ ರೀತಿ ನೋಡ್ತಾರೆ. ಅಂದ್ರೆ ಎಲ್ಲರೂ ಭಗವಂತನ ಮಕ್ಕಳೇ. ಮಮೇ ಅಂಶ ಜೀವಲೋಕೆ ಜೀವಭೂತ ಸನಾತನ ಮನಸಂಸ್ತ್ರಾಣಿ ಇಂದ್ರಿಯಾಣಿ ಪ್ರಕೃತಿ ಸಾನಿ ಕರ್ಷತೆ. ಅಂದ್ರೆ ಅವರು ಈ ಭೌತಿಕ ಬಂಧನದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ.
ಅವರು ಬಾಲ ಶಾಂತಿಯುತರು ಮತ್ತು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಅವರು ಕೋಪದಿಂದ ಮುಕ್ತರು ಮತ್ತು ಅವರು ಎಲ್ಲಾ ಪ್ರಯೋಜನಕ್ಕಾಗಿ ಕೆಲಸ ಮಾಡುತ್ತಾರೆ. ಅವರು ಯಾವುದೇ ಅಸಹ್ಯಕರ ರೀತಿಯಲ್ಲಿ ವರ್ತಿಸುವುದಿಲ್ಲ. ಅಂತ ಜನರು ಮಹಾತ್ಮರೆಂದು ಕರೆಯಲಾಗಿದೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ, ಅವರಿಗೆ ಮಹಾತ್ಮರ ಲಕ್ಷಣ ಏನು? ಅವ್ರು ಹೇಳ್ತಾರೆ ಕೋಪದಿಂದ ಮುಕ್ತರು, ಅವರಿಗೆ ಕೋಪ ಅನ್ನೋದು ಇರುವುದಿಲ್ಲ. ಹಾಗೆಂತ ಕೋಪ ಇಲ್ಲ ಅಂತಲ್ಲ, ಎರಡು ರೀತಿಯ ಕೋಪ ಉಂಟು. ಯಾವುದೆಲ್ಲ ಅದು? ಕೃಷ್ಣನಿಗೋಸ್ಕರ ಕೋಪ ಮಾಡ್ಕೊಳ್ಳೋದು ಒಂದು ಧರ್ಮರೋಷ, ಇನ್ನೊಂದು ಧರ್ಮ. ಕಾಮರೋಷ. ಕಾಮರೋಷ. ರೋಷ ಉಂಟು. ಈಗ ಮಕ್ಕಳು ಸರಿಯಾಗಿ ಇದು ಅರ್ಥ ಮಾಡ್ತಿಲ್ಲ, ಹಾಗೆ ತಂದೆ ತಾಯಿ ಸುಮ್ಮನೆ ಇರುವುದಾ? ಕೋಪ ಮಾಡ್ಲಿಕ್ಕಿಲ್ಲ, ಇಲ್ಲಿ ಹೇಳಿದ್ದಾರೆ ಅಂತ ಇಲ್ಲ. ಧರ್ಮರೋಷ ಅನ್ನೋದು ಬೇಕು, ಇನ್ನೊಬ್ಬರು ಒಳ್ಳೇದಾಗ್ಲಿಕ್ಕೋಸ್ಕರ. ಅದೇ ಗುರುವಲ್ಲಿ ಇರುವುದೇನು, ಇನ್ನೊಬ್ಬರಿಗೆ ಹಿತಕ್ಕೋಸ್ಕರ ಕೋಪ ಮಾಡುವುದೇನು ಧರ್ಮರೋಷ. ಹಾಗೇನೆ ನಮ್ಮ ಸ್ವಂತ ಇಚ್ಛೆಗೆ ಕೋಪ ಮಾಡುದು, ಅದು ಯಾವುದು ಕೋಪ? ಕಾಮರೋಷ. ಕಾಮರೋಷ ಪ್ರಭುಜಿ. ಕಾಮರೋಷ. ಹಾಗೇನೆ ನಮ್ಗೆ ಅದು ಧರ್ಮರೋಷ ಅನ್ನೋದು ಬೇಕು. ಹಾಗೇನೆ ಇಲ್ಲಿ ಹೇಳ್ತಾರೆ ಕೋಪದಿಂದ ಮುಕ್ತರಾಗಿ ಇರ್ತಾರೆ ಅಂತವರು. ಓಕೆ, ಯಾರಾದ್ರೂ ಭಾವಾರ್ಥ ಓದ್ಬೋದು ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಮಾನವ ದೇಹವು ಒಂದು ಸಂಧಿಯಂತೆ. ಒಬ್ಬರು ಮುಕ್ತಿಯ ಹಾದಿಯನ್ನು ಅಥವಾ ನರಕ ಯಾತನೆಯ ಸ್ಥಿತಿಗೆ ಕರೆದೊಯ್ಯುವ ಮಾರ್ಗವನ್ನು ತೆಗೆದುಕೊಳ್ಳಬಹುದು. ಈ ಮಾರ್ಗಗಳನ್ನು ಒಬ್ಬರು ಹೇಗೆ ತೆಗೆದುಕೊಳ್ಳಬಹುದು ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಮುಕ್ತಿಯ ಹಾದಿಯಲ್ಲಿ ಒಬ್ಬರು ಮಹಾತ್ಮರೊಂದಿಗೆ ಸಹವಾಸ ಮಾಡುತ್ತಾರೆ ಮತ್ತು ಬಂಧನದ ಹಾದಿಯಲ್ಲಿ ಒಬ್ಬರು ಇಂದ್ರಿಯ ತೃಪ್ತಿಗೆ ಬದ್ಧರಾಗಿರುವವರು ಮತ್ತು ಮಹಿಳೆಯರೊಂದಿಗೆ ಸಹವಾಸ ಮಾಡುತ್ತಾರೆ. ಎರಡು ರೀತಿಯ ಮಹಾತ್ಮರು ಇದ್ದಾರೆ, ನಿರಾಕಾರವಾದಿ ಮತ್ತು ಭಕ್ತ. ಅವರ ಅಂತಿಮ ಗುರಿ ವಿಭಿನ್ನವಾಗಿದ್ದರೂ ವಿಮೋಚನೆಯ ಪ್ರಕ್ರಿಯೆಯು ಬಹುತೇಕ ಒಂದೇ ಆಗಿರುತ್ತದೆ. ಇಬ್ಬರೂ ಶಾಶ್ವತ ಸಂತೋಷವನ್ನು ಬಯಸುತ್ತಾರೆ. ಒಬ್ಬರು ನಿರಾಕಾರ ಬ್ರಹ್ಮದಲ್ಲಿ ಸಂತೋಷವನ್ನು ಬಯಸುತ್ತಾರೆ ಮತ್ತು ಇನ್ನೊಬ್ಬರು ದೇವೋತ್ತಮ ಪರಮಪುರುಷನ ಸಹವಾಸದಲ್ಲಿ ಸಂತೋಷವನ್ನು ಬಯಸುತ್ತಾರೆ. ಮೊದಲ ಶ್ಲೋಕದಲ್ಲಿ ವಿವರಿಸಿದಂತೆ ಬ್ರಹ್ಮ ಸೌಖ್ಯಂ, ಬ್ರಹ್ಮ ಎಂದರೆ ಆಧ್ಯಾತ್ಮಿಕ ಅಥವಾ ಶಾಶ್ವತ. ನಿರಾಕಾರವಾದಿ ಮತ್ತು ಭಕ್ತ ಇಬ್ಬರೂ ಶಾಶ್ವತ ಆನಂದದಾಯಕ ಜೀವನವನ್ನು ಬಯಸುತ್ತಾರೆ. ಯಾವುದೇ ಸಂದರ್ಭದಲ್ಲಿ ಒಬ್ಬರು ಪರಿಪೂರ್ಣರಾಗಲು ಸಲಹೆ ನೀಡಲಾಗುತ್ತದೆ. ಚೈತನ್ಯ ಚರಿತಾಮೃತ ಮಾತುಗಳಲ್ಲಿ ಮಧ್ಯಲೀಲಾ 22.87ರಲ್ಲಿ ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ, ಶ್ರೀಸಂಗಿ ಏಕ ಸಾಧು ಕೃಷ್ಣ ಭಕ್ತಾರ. ಭೌತಿಕ ಪ್ರಕೃತಿಯ ಗುಣಗಳಿಗೆ ಅಂಟಿಕೊಂಡಿರದಿರಲು ಅಸತ್ ಭೌತಿಕವಾದಿಗಳೊಂದಿಗೆ ಸಹವಾಸವನ್ನು ತಪ್ಪಿಸಬೇಕು. ಎರಡು ರೀತಿಯ ಭೌತವಾದಿಗಳಿದ್ದಾರೆ. ಒಂದು ಮಹಿಳೆಯರು ಮತ್ತು ಇಂದ್ರಿಯ ತೃಪ್ತಿಗೆ ಆಕರ್ಷಿತರು ಮತ್ತು ಇನ್ನೊಂದು ಕೇವಲ ಭಕ್ತರಲ್ಲದವರು. ಸಕಾರಾತ್ಮಕ ಬದಿಯಲ್ಲಿ ಮಹಾತ್ಮರೊಂದಿಗಿನ ಸಹವಾಸ ಮತ್ತು ನಕಾರಾತ್ಮಕ ಬದಿಯಲ್ಲಿ ಭಕ್ತರಲ್ಲದವರು ಮತ್ತು ಮಹಿಳಾ ಬೇಟೆಗಾರರನ್ನು ತಪ್ಪಿಸುವುದು. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಏನೇನು ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ್ಯ ಅಂದ್ರೆ ಅಭಕ್ತರ ಸಂಘದಿಂದ ನಾವೇನು ದೂರ ಇರ್ಬೇಕು. ಅದೇನಂದ್ರೆ ಅದು ನಮ್ಗೆನೆ ಒಳ್ಳೇದು. ಯಾಕೆಂದ್ರೆ ಅಂತವರ ನಾವು ಸಂಘಕ್ಕೆ ಹೋದ್ರೆ ನಮ್ಮೇನು ಭಕ್ತಿ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಅದೇ ಶುದ್ಧ ಭಕ್ತರ ಇದರಲ್ಲಿ ಇರ್ಬೇಕು. ಅಂದ್ರೆ ಪ್ರಭುಪಾದ್ ನಾವು ಬುಕ್ಕು ದಿವಸಲು ಓದ್ಬೇಕು. ಯಾಕೆಂದ್ರೆ ಇಲ್ಲದಿದ್ರೆ ನಮ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಯಾವುದು ನಮ್ಗೆ ವಿಷಯ ಗೊತ್ತಾಗುದಿಲ್ಲ. ನಾವು ಎಷ್ಟೋ ಸರ್ತಿ ಮೋಸ ಹೋಗ್ತೇವೆ, ನಮ್ಗೆ ಗೊತ್ತೇ ಆಗುದಿಲ್ಲ. ನಾನು ಹೇಳಿದಲ್ಲ ನಿನ್ನೆ, ಅಂದ್ರೆ ಅಭಕ್ತರು ಸಹ ಏನು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಆದ್ರೆ ಭಕ್ತರು ಸಹ ಮಾತಾಡ್ತಾರೆ. ಆದ್ರೆ ತುಂಬಾ ವ್ಯತ್ಯಾಸ ಉಂಟು. ಆದ್ರೆ ಯಾವಾಗ ಗೊತ್ತಾಗುತ್ತಂದ್ರೆ ನಾವು ಶಾಸ್ತ್ರ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೇಳ್ತಾರೆ ಸ್ತ್ರೀ ಸಂಘ ಅಂದ್ರೆ ಮಹಿಳೆಯರ ಸಂಘವನ್ನು ಮಾಡಬಾರ್ದು ಅಂತ. ಹಾಗಂದ್ರೆ ಇದರ ಅರ್ಥ ಏನು? ತಪ್ಪ. ಈಗ ನೋಡಿದೆ ನಾನು, ಇಲ್ಲಿ ಒಂದು ಕಾಮರೋಷ ಉಂಟು, ಇನ್ನೊಂದು ಕ್ರೋಧ ರೋಷ ಉಂಟು, ಕೋಪ ಬರಬಾರ್ದು. ಹಾಗೇನೆ ಇಲ್ಲಿ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿ. ಇಲ್ಲಿ ಹೇಳ್ತಾರೆ ಇನ್ನೊಂದು ಕೇವಲ ಭಕ್ತರಲ್ಲದವರು, ಅಂದ್ರೆ ನೀವೆಲ್ಲ ಭಕ್ತರಲ್ಲದವರ ಏನು ನಾವು ಸಹವಾಸವನ್ನು ಮಾಡಬಾರ್ದು ಅಂತ ಇಲ್ಲಿ ಹೇಳುವುದು. ಅಂದ್ರೆ ಈಗ ಇದ್ದಾರೆ ಗಂಡ ಹೆಂಡತಿ ಭಗವಂತನ ಸೇವೆ ಮಾಡ್ತಿದ್ದಾರೆ, ಅವರನ್ನು ನಾವು ತಪ್ಪಾಗಿ ತಿಳ್ಕೊಳ್ಬಹುದಾ? ಇಲ್ಲ ಪ್ರಭುಜಿ, ಇಲ್ಲ. ಹಾಗೇನೆ ಅವರು ಭೌತಿಕ ವಿಷಯದಲ್ಲಿ ತಲ್ಲಿನ, ಆಗ ನಾವೇನು ತಿಳ್ಕೊಳ್ಬೇಕು?
ತಪ್ಪಾಗಿ ತಿಳ್ಕೊಬೇಕು. ಅವ್ರ ಅವರ ಜೊತೆ ಅವ್ರನ್ನ ಸಹವಾಸ ತಪ್ಪಾಗಿ ತಿಳ್ಕೊಬೇಕು. ಅವರ ಸಹವಾಸಕ್ಕೆ ನಾವು ಹೋಗ್ಬಾರ್ದು. ಅದರಲ್ಲಿ ನಾವೇನು ಪತನ ಹೊಂತೇವೆ. ಹಾಗೇನೆ ಇಲ್ಲಿ ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಪುನರ್ಜೀವಿತಗೊಳಿಸುವ ಮತ್ತು ದೇವೋತ್ತಮ ಪ್ರೀತಿಯನ್ನು ಹಂಚಿಕೊಳ್ಳುವ ಆಸಕ್ತಿ ಹೊಂದಿರುವವರು ಕೃಷ್ಣನಿಗೆ ಸಂಬಂಧಿಸಿದ ಯಾವುದನ್ನು ಮಾಡಲು ಇಷ್ಟಪಡುವುದಿಲ್ಲ. ಇಲ್ಲಿ ನೋಡಿ, ಯಾರಂದ್ರೆ ಭಕ್ತರು, ಅಂದ್ರೆ ಒಳ್ಳೆ ಭಕ್ತರು, ಅವ್ರೇನು ಕೃಷ್ಣನಿಗೆ ಸಂಬಂಧವಿಲ್ಲದೆ ಯಾವುದೇ ಅದನ್ನು ಅವರು ಮಾಡ್ಲಿಕ್ಕೆ ಹೋಗುದಿಲ್ಲ. ನಮ್ಮ ಸಂಸ್ಥೆಯ ಹೆಸರೇನು? ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಪ್ರಭುಜಿ. ಕೃಷ್ಣ ಪ್ರಜ್ಞಾ. ಅಲ್ಲಿ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ಮತ್ತೇನಾಗುತ್ತೆ? ಏನು ವೇಸ್ಟ್. ಆಗುತ್ತೆ. ಬೇರೆನೆ ಪ್ರಜ್ಞೆ ಆಗುತ್ತೆ. ಮತ್ತೆ ನಾವು ಏನು ಯೋಚಿಸ್ತೇವೆ ಅದೇ ಪ್ರಜ್ಞೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಅವರು ದೇವರಿಗೆ ಇಷ್ಟ ಇಲ್ಲದ ಯಾವುದನ್ನು ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಮಾತಾಡೋದು ಸಹ ಹಾಗೆ. ತುಂಬಾ ಜನ ತುಂಬಾ ರೀತಿಯಲ್ಲಿ ನಮಗೆ ಬಂದು ಮಾತಾಡ್ತಾರೆ. ಆಗ ನಾವು ಬುದ್ಧಿವಂತರಾಗ್ಬೇಕು. ಅಂದ್ರೆ ಅವರು ನಮ್ಗೆ ದೇವರ ವಿಷಯ ಮಾತಾಡ್ತಿದ್ದಾರಲ್ಲ, ಬೇರೆ ವಿಷಯ ಮಾತಾಡ್ತೀರ ಅನ್ನೋದು ನಾವೇನು ತಿಳ್ಕೊಳ್ಬೇಕು. ಅದಲ್ಲದೆ ನಾವು ಅನ್ಕೊಳ್ತೇವೆ ಅದರಲ್ಲಿ ಏನುಂಟು, ಕೇಳುವುದರಲ್ಲಿ ಏನುಂಟು, ತಪ್ಪುಂಟಾ? ಅವ್ರು ಮಾತಾಡ್ತಾರಪ್ಪ, ನಾವ್ ಅದಕ್ಕೆ ಕಿವಿ ಕೊಡ್ಬೇಕಂತ, ಕಿವಿ ಕೊಟ್ರೆ ಏನಾಯ್ತು? ಅದರಲ್ಲಿ ಏನಾದ್ರೂ ಲಾಸ್ ಉಂಟಾ ನಮ್ಗೆ? ಇದೆ ಪ್ರಭುಜಿ, ಲಾಸ್ ಇದೆ. ಪ್ರಭುಜಿ. ಹೇಳ್ತಾ ನಮ್ಮ ನಡವಳಿಕೆನೆ ಬದಲಾಗತ್ತೆ. ನಮ್ಮ ನಡವಳಿಕೆನೆ ಬದಲಾಗುತ್ತೆ. ಅದಲ್ಲದೆ ನಾವೆಲ್ಲ ಪಾಪವನ್ನು ನಾವು ತಗೊಳ್ತೇವೆ. ನೀವು ಒಂದು ಸ್ಟೋರಿ ಕೇಳಿರ್ಬೋದು, ಇದರಲ್ಲಿ ಬರುತ್ತೆ. ಒಬ್ಬ ರಾಜ ಇದ್ದ ದೊಡ್ಡ. ಅವನ ಏನು ಇಚ್ಛೆ ಆಗಿತ್ತಂದ್ರೆ ಎಲ್ಲರಿಗೇನು ಊಟವನ್ನು ಬಡಿಸುದು, ಅಂದ್ರೆ ಬಂದವರಿಗೇನು ಅನ್ನದಾನವನ್ನು ಮಾಡುದು. ಅನ್ನದಾನ ಅಂದ್ರೆ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅಂದ್ರೆ ಅನ್ನದಾನವನ್ನು ಮಾಡುದು. ಯಾರೇ ಬರ್ಲಿ ಅವರ ರಾಜ್ಯಕ್ಕೆ, ಅವರಿಗೆಲ್ಲ ಏನು ಕೊಡ್ತಾ ಇದ್ರು, ಅವರು ಅನ್ನವನ್ನು ಕೊಡ್ತಾ ಇದ್ರು. ಯಾರೇ ಬಂದ್ರಿ, ಬೇರೆ ಊರಿಂದ ಆಗ್ಲಿ ಅವರ ರಾಜ್ಯಕ್ಕೆ ಬಂದ್ರೆ ಎಲ್ಲರಿಗೂ ಅನ್ನವನ್ನು ಕೊಡ್ತಾ ಇದ್ರು. ಹಾಗೇನೆ ಅವರಿಗೆ, ಆ ರಾಜನಿಗೆ ಅನ್ನ ಮಾಡ್ಬೇಕಾದ್ರೆ ಯಾರು ಬೇಕು? ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಯಾರು ಬೇಕು? ಬ್ರಾಹ್ಮಣರು ಬೇಕು. ಅಂದ್ರೆ ಅಡಿಗೆ ಮಾಡುವವರು ಬೇಕಲ್ಲ. ಹಾಗೇನೆ ಮೊದಲಿನ ಕಾಲದಲ್ಲಿ ಈಗಿನ ಕಾಲದ ತರ ಅಲ್ಲ. ಎಲ್ಲಿ ಅಡಿಗೆ ಮಾಡ್ತಾ ಇದ್ರು ಮೊದಲಿನ ಕಾಲದಲ್ಲಿ? ಓಪನ್ ಫೀಲ್ಡ್ ಅಲ್ಲಿ ಎಸ್, ಓಪನ್ ಆಗಿ ಅಡಿಗೆ ಮಾಡ್ತಿದ್ರು, ಈಗಿನ ತರ ಅಲ್ಲ. ಹಾಗೇನೆ ಅವರು ಹೊರಗೆ ಅಡಿಗೆ ಮಾಡ್ತಾ ಇದ್ರು ಬ್ರಾಹ್ಮಣರು. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ, ಒಂದು ಗಿಡುಗ ಒಂದು ಹಾವನ್ನು ತಗೊಂಡು ಹೋಗ್ತಾ ಇತ್ತು. ಗಿಡುಗನ ಆಹಾರ ಯಾವುದು? ಹಾವು ಪ್ರಭುಜಿ. ಹಾವು. ಈಗ ಹಾವು ಗಿಡುಗನ ಆಹಾರ. ಹಾಗೇನೆ ಹಾವು ತನ್ನನ್ನು ರಕ್ಷಿಸಿಕೊಳ್ಬೇಕು. ಅದಕ್ಕೆ ಏನ್ ಮಾಡ್ತದೆ ಹಾವು? ಅಲ್ಲಾಡ್ತಾ ಒದ್ದಾಡ್ತದೆ. ಅದೇನು ಚುಚ್ಚಲಿಕ್ಕೆ ಪ್ರಯತ್ನ ಪಡ್ತದೆ. ಮೇಲೆ ಆಕಾಶದಲ್ಲಿ ತಗೊಂಡು ಹೋಗೋದು ಹಾವು. ಅದನ್ನು ರಕ್ಷಣೆ ಪಡೆದಕ್ಕೋಸ್ಕರ ಅದು ಕಚ್ಚಲಿಕ್ಕೆ ಪ್ರಯತ್ನ. ಆ ಕಚ್ಚುವ ಸ್ಪ್ರೆಡ್ ಮಾಡುವ ಅದು ವಿಷ ಉಂಟಲ್ಲ, ಅದು ಏನಾಗುತ್ತೆ ಅಂದ್ರೆ, ಈ ಬ್ರಾಹ್ಮಣರು ಹೊರಗೆ ಅಡಿಗೆ ಮಾಡುತ್ತಿರುವ ಬ್ರಾಹ್ಮಣರ ಏನು ಇದಕ್ಕೇನು ಪಾತ್ರೆಗೆ ಬಂದು ಬೀಳುತ್ತೆ. ಈ ವಿಷಯನು ಬ್ರಾಹ್ಮಣರಿಗೆ ಸಹ ಗೊತ್ತಿರೋದಿಲ್ಲ. ರಾಜನಿಗೂ ಗೊತ್ತಿರೋದಿಲ್ಲ. ಈಗ ಯಾರಿಗೂ ಗೊತ್ತಿಲ್ಲ. ಈ ಪಾಪವನ್ನು ಯಾರಿಗೆ ಹಾಕುದು? ಯಾರಿಗೂ ಇಲ್ಲ. ಕಡೆಗೆ ಹಾವಿಗೆ ಹಾಕ್ಬೇಕಾಗತ್ತೆ. ಆದ್ರೆ ಹಾವಿಗೂ ಹಾಕ್ಲಿಕ್ಕಾಗಲ್ಲ. ನೋಡಿ, ಗಿಡುಗಂದು ತಪ್ಪಿಲ್ಲ, ಯಾಕೆಂದ್ರೆ ಅದರ ಆಹಾರ ಹಾವು. ತಪ್ಪಿಲ್ಲ, ಯಾಕೆಂದ್ರೆ ಅದು ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೋಸ್ಕರ ಅದು ಇದು ಮಾಡಿದ್ದು. ಬ್ರಾಹ್ಮಣರು ತಪ್ಪಿಲ್ಲ, ಯಾಕೆಂದ್ರೆ ರಾಜನ ಆಜ್ಞೆ ಮೇಲೆ ಅವರು ಅಡಿಗೆಯನ್ನು ಮಾಡ್ತಾ ಇದ್ರು. ಹಾಗೇನೆ ರಾಜಂದು ತಪ್ಪಿಲ್ಲ, ಯಾಕೆಂದ್ರೆ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ. ಆದ್ರೆ ಈಗ ಯಾರಿಗೆ, ಚಿತ್ರಗುಪ್ತನಿಗೆ ಟೆನ್ಷನ್ ಆಯ್ತು, ಇದನ್ನು ಯಾರಿಗೆ ಹಾಕುದು, ಯಾರ ತಲೆ ಮೇಲೆ ಹಾಕುದಂತ. ಅದಕ್ಕೆ ಯಮರಾಜರ ಹತ್ರ ಕೇಳ್ತಾರೆ. ಅದಕ್ಕೆ ಯಮರಾಜ ಹೇಳ್ತಾರೆ, ಸ್ವಲ್ಪ ಹೊತ್ತು ಕಾಯಿ, ಅದನ್ನು ನನಗೆ ಗೊತ್ತು ಯಾರಿಗೆ ಹಾಕ್ಬೇಕಂತ. ಆಗ ಅಲ್ಲಿ ಮೊದಲು ನಿಮ್ಗೆ ಗೊತ್ತಾ, ಒಂದು ಈಗಿನ ಕಾಲದಲ್ಲೇ ಅಲ್ಲ, ಮೊದಲನೇ ಕಾಲದಲ್ಲಿ ಹೇಗೆಂದ್ರೆ ಒಂದು ಕಟ್ಟೆಯಲ್ಲಿ ಕೂತ್ಕೊಳ್ತಾ ಇದ್ರು ಜನರು. ಪಂಚಾಯತ್ ಮಾಡ್ತಾರೆ, ಗೊತ್ತಾಯ್ತಲ್ಲ, ಕಟ್ಟೆಯಲ್ಲಿ. ಹಾಗೇನೆ ಕೂತ್ಕೊಂಡಿದ್ರು. ಬೇರೆ ಊರಿನವರು ಸ್ವಲ್ಪ ದಿವಸ ಕರೆದು ಪುನಃ ರಾಜನಲ್ಲಿಗೆ ಊಟಕ್ಕೆ ಹೋಗ್ತಾರಂತೆ. ಹಾಗೆ ಹೇಳ್ತಾರಂತೆ ಅವರು, ಆ ರಾಜನಲ್ಲಿ ಹೋಗ್ಬೇಡಿ. ಯಾಕೆ ಹೋಗ್ಬೇಡಿ? ಆ ರಾಜ ವಿಷ ಹಾಕಿಯನ್ನು ಜನರನ್ನೆಲ್ಲ ಕೊಲ್ತಾರಂತ. ಹಾಗೆ ಏನ್ ಮಾಡ್ತಾರೆ, ಯಮರಾಜ ಹೇಳ್ತಾರೆ ಚಿತ್ರಗುಪ್ತನಿಗೆ, ಎಷ್ಟು ಇವ್ರ ಮೇಲೆ ಹಾಕುವಂತ. ಹಾಗೆ ನಮ್ಗೆ ಜನರು ತುಂಬಾ ಹೇಳ್ತಾರೆ, ಕೃಷ್ಣ ಪ್ರಜ್ಞೆ ಅಲ್ಲದ ವಿಷಯಗಳನ್ನೆಲ್ಲ ಹೇಳ್ತಾರೆ. ನಾವು ಕೇಳಿದ್ರೆ ನಮ್ಗೇನಾಗುತ್ತೆ? ಕರ್ಮಗಳೆಲ್ಲ ನಮಗ್ ಬರುತ್ತೆ. ನಾವೇನಾದ್ರೂ ಅವರು ಕಲ್ಲರಾದ್ರೆ ಓಕೆ. ಪ್ರಭುಪಾದ ಹೇಳ್ತಾರೆ, ಕಲ್ಲನನ್ನು ಕಲ್ಲ ಅನ್ನೋದು ತಪ್ಪಲ್ಲಂತೆ. ಕಲ್ಲ ಅಲ್ಲದವನು ಕಲ್ಲ ಅನ್ನೋದೇನು ದೊಡ್ಡ ತಪ್ಪು. ಹಾಗೇನೆ
ನಮ್ಗೆ ಯಾರಾದ್ರೂ ಬಂದು ಬೇರೆ ವಿಷಯನ ಹೇಳ್ತಾರೆ ನೋಡಿ, ಇಲ್ಲಿ ಕೃಷ್ಣನಿಗೆ ಸಂಬಂಧಿಸಿದ ಯಾವುದೇ ಮಾಡಲು ಇಷ್ಟಪಡುದಿಲ್ಲ, ಅವರು ಮಾಡ್ಲಿಕ್ಕೆ ಇಷ್ಟಪಡುದು. ಹಾಗೆ ನಾವು ಅದರಲ್ಲಿ ಏನಾದ್ರೂ ಇನ್ವಾಲ್ವ್ ಆದ್ರೆ ನಮ್ಗೆ ಎಷ್ಟು ಸಮಸ್ಯೆ ಅಂದ್ರೆ, ನಮ್ಗೆಲ್ಲ ಪಾಪ ಯಾರ ಮೇಲೆ ಬರುತ್ತೆ? ನಾವು ಅದನ್ನು ಒಪ್ಪಿಕೊಂಡ್ರೆ ನಮ್ಮ ಮೇಲೇನೆ ಬರುತ್ತೆ. ಎಷ್ಟು ಅಪಾಯಕಾರಿ ನೋಡಿ. ಹಾಗೇನೆ ಕೃಷ್ಣನ ಬಗ್ಗೆ ಕೇಳುವುದರಿಂದ ಏನು ಪ್ರಯೋಜನ ಆಗುತ್ತೆ ನಮ್ಗೆ? ನಮ್ಮ ಪಾಪ ಎಲ್ಲ ನಿವಾರಣೆ. ಒಳ್ಳೆ ದಾರಿಯಲ್ಲಿ ಹೋಗುವ ಆಧ್ಯಾತ್ಮಿಕತೆ ಸಿಕ್ಕತ್ತೆ. ಸಿಗುತ್ತೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಮೇವೇತಿ ತತ್ವದೇವ ಪುನರ್ಜನ್ಮ ನೇತಿ ಅರ್ಜುನ. ನಾವು ಈ ಭೌತಿಕ ಇದರಿಂದಲ್ಲ ನಾವೇನು ಬಿಡುಗಡೆ ಹೊಂದ್ಬೋದು. ನಮ್ಗೆ ಆಧ್ಯಾತ್ಮಿಕವಾದ ಕೃಷ್ಣನ ಸರಿ ಸಿಗುತ್ತೆ ನೋಡಿ. ಕೃಷ್ಣನ ಕೇಳುವುದರಿಂದ ಎಷ್ಟಿದು, ಆದ್ರೆ ನಮ್ಗೆ ಕೇಳಲಿಕ್ಕೆ ಆಗುದಿಲ್ಲ. ನಮ್ಗೆ ನಿಮ್ಗೆ ಅಂತಲ್ಲ, ಎಲ್ಲರಿಗೂ, ನನ್ಗೆ ಸಹ. ಅಂದ್ರೆ ನಮ್ಗೆ ಗೊತ್ತುಂಟು, ಆದ್ರೆ ಸಹ ನಾವು ಹೊರಗೆ ಹೋದ ತಕ್ಷಣ ನಮ್ಗೆ ಏನಾಗುತ್ತೆ? ಇದೆಲ್ಲ ಮರ್ತು ಬಿಡ್ತೀವಿ. ಭೌತಿಕ ಇದರಲ್ಲಿ ನಾವು ಒಳಗೊಳ್ತೇವೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಸದಾ ನಾಮ ಜಪವನ್ನ ಮಾಡ್ಬೇಕು. ಸದಾ ನಾಮ ಜಪವನ್ನು ಮಾಡ್ಬೇಕು. ಹಾಗೇನೆ ಪ್ರಭುಪಾದರ ಬುಕ್ ಅನ್ನು ಓದ್ತಾ ಇರ್ಬೇಕು. ಆಗ ನಮ್ಗೆ ಆಗಾಗ ನೆನಪಾಗ್ತಾ ಉಂಟು. ಇಲ್ಲಿ ನೋಡಿ, ಪ್ರಭುಪಾದ ಆಗಾಗ ಹೇಳ್ತಾ ಇರ್ತಾರೆ ನೋಡಿ, ಅವರು ಕೃಷ್ಣನ ಸಂಬಂಧ ಯಾವುದನ್ನು ಅವರು ಮಾಡಲು ಇಷ್ಟಪಡುವುದಿಲ್ಲ. ಅವರು ತಮ್ಮ ದೇಹವನ್ನು ಕಾಪಾಡಿಕೊಳ್ಳುವುದು, ತಿನ್ನುವುದು, ಮಲಗುವುದು, ಮೈಥನ ಮಾಡುವುದು ಮತ್ತು ರಕ್ಷಿಸಿಕೊಳ್ಳುವ ನಿರಂತರ ಆಗಿರುವ ಜನರೊಂದಿಗೆ ಬೆರೆಯಲು ಆಸಕ್ತಿ ಹೊಂದುವುದಿಲ್ಲ. ಅವರು ಇದಕ್ಕೆ ಯಾವುದಕ್ಕೂ ಆಸಕ್ತಿ ಹೊಂದುವುದಿಲ್ಲ. ಅವರು ಗೃಹಸ್ಥರಾಗಿದ್ದರೂ ಸಹ ತಮ್ಮ ಮನೆಗಳಿಗೆ ಅಂಟಿಕೊಳ್ಳುವುದಿಲ್ಲ. ನೋಡಿ, ಅವರು ಗೃಹಸ್ಥರಾದ್ರೂ ಸಹ ಅವರು ಮನೆಗೆ ಅಂಟಿಕೊಳ್ಳುವುದಿಲ್ಲ. ನಮ್ಗೆ ಗೃಹಸ್ಥರ ಎಕ್ಸಾಂಪಲ್ ಯಾವುದೆಲ್ಲ ನೋಡ್ಬೋದು ಶಾಸ್ತ್ರದಲ್ಲಿ? ವೃಷಭದೇವ, ಅಂಬರೀಶ್ ಮಹಾರಾಜ್. ಎಸ್, ವೆರಿ ಗುಡ್. ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜ್, ಎಸ್, ವೆರಿ ಗುಡ್. ಶ್ರೀವಾಸ ಠಾಕೂರ್. ಆದ್ರೆ ನಾವು ಗೃಹಸ್ಥರ ಬ್ರಹ್ಮಚಾರ ಯಾವ್ದು ಲೆಕ್ಕ ಬರೋದಿಲ್ಲ. ಲೆಕ್ಕ ಯಾವ್ದು ಬರುದು? ನಾವು ಎಷ್ಟು ಭಗವಂತನಲ್ಲಿ ಭಗವಂತ ಅದೇ ನೋಡುದು, ಬೇರೆ ಯಾವುದು ನೋಡುದಿಲ್ಲ. ನಾವು ಯಾವ ಡ್ರೆಸ್ ಆಗಿದೆ ಅದೆಲ್ಲ ಭಗವಂತನಿಗೆ ಸಂಬಂಧ ಇಲ್ಲ. ಭಗವಂತ ನೋಡುದು ನಾವು ಹೇಗೆ ಇದ್ದೇವೆ. ಗೋಪಿ ಭಕ್ತ ಪದಕಮಲ ದಾಸ ದಾಸಾನು ದಾಸ, ಅವರು ಯಾವ ರೀತಿ ಶರಣಾಗಿದ್ದಾರೆ ಅನ್ನೋದು ಭಗವಂತ ನೋಡುದು. ಅವರು ಹೆಂಡತಿಯವರು, ಮಕ್ಕಳು, ಸ್ನೇಹಿತರು ಅಥವಾ ಸಪ್ತಗೆ ಅಂಟಿಕೊಳ್ಳುವುದಿಲ್ಲ. ಅದೇ ಸಮಯದಲ್ಲಿ ಅವರು ತಮ್ಮ ಕರ್ತವ್ಯಗಳನ್ನು ನಿರ್ವಹಣೆಗೆ ಅಸಡ್ಡೆ ಹೊಂದಿರುವುದಿಲ್ಲ. ಅವರ ಕರ್ತವ್ಯನ್ನೇನು ಹಾಗಾದ್ರೆ ಅಂಟಿಕೊಳ್ಳುವುದಿಲ್ಲ ಅಂದ್ರೆ ಅವ್ರು ಯಾವುದೇ ಕೆಲಸವನ್ನು ಮಾಡುದಿಲ್ಲ ಅಂತ ಅರ್ಥ ಅಲ್ಲ. ಅವ್ರು ಎಲ್ಲವನ್ನು ಮಾಡ್ತಾ ಇರ್ತಾರೆ, ಆದ್ರೆ ಅವ್ರು ಏನ್ ಮಾಡುದಿಲ್ಲ? ಕೃಷ್ಣ ಪ್ರಜ್ಞೆಯನ್ನು ಮರೆಯುವುದಿಲ್ಲ. ಕೃಷ್ಣ ಪ್ರಜ್ಞೆಯನ್ನು ಅರಿಯುವುದಿಲ್ಲ. ನಾವು ನೋಡ್ಬೋದು, ಕೃಷ್ಣ ಏನ್ ಹೇಳ್ತಾನೆ ಅರ್ಜುನಿಗೆ? ಮಾಂ ಅನುಸ್ಮರಣ ಯುದ್ಧ ಚ, ನೀನು ಯುದ್ಧ ಮಾಡು. ಅದೇ ಸಂದರ್ಭದಲ್ಲಿ ನನ್ನ ಸ್ಮರಣೆ ಮಾಡು. ಹಾಗೇನೆ ಇಲ್ಲಿ ಹೇಳ್ತಾರೆ ನೋಡಿ, ಅವರು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ, ಅವ್ರೇನು ಅದರಲ್ಲಿ ಹಿಂದಿದಾರುವುದಿಲ್ಲ. ಆದ್ರೂ ಮಾಡ್ತಾನೆ ಭಗವಂತನ ಏನು ಸ್ಮರಣೆಯನ್ನು ಮಾಡ್ತಾರೆ. ನೋಡಿ, ಅಂಬರೀಶ್ ಮಹಾರಾಜ ಅವ್ರು ದೊಡ್ಡ ರಾಜರಾಗಿದ್ರು, ಎಲ್ಲ ಕಾರ್ಯವನ್ನು ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಏನ್ ಮಾಡ್ತಾ ಇದ್ರು ಅವರು? ಭಗವತ್ ಸೇವೆಯಲ್ಲೂ ತೊಡಗ್ತಾ ಇದ್ರು. ಭಗವಂತನ ಚಿಂತನೆಯಲ್ಲಿದ್ರು. ನಾವು ಅವರಷ್ಟು ಬಿಸಿ ಇದ್ದೇವೆ ಇಲ್ಲಲ್ಲ. ಅರ್ಜುನ ಸಹ ನೋಡಿ ಯುದ್ಧ ಮಾಡ್ತಾ ಇದ್ರು, ಆದ್ರೆ ಅವ್ರು ಯಾರ ಸ್ಮರಣೆಯನ್ನು ಮಾಡ್ತಾ ಇದ್ರು? ಕೃಷ್ಣನ ಸ್ಮರಣೆ ಮಾಡ್ತಾ ಇದ್ರು. ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಇದ್ರು. ನಾವ್ ಅನ್ಕೊಳ್ತೇವೆ, ಅಯ್ಯೋ ನಾವು ಕೆಲಸ ಮಾಡ್ತಿದ್ದೇವೆ, ನಾವು ಹೇಗೆ ಸ್ಮರಣೆ ಮಾಡ್ಲಿ ಅಂತ. ನಾವು ಸ್ಮರಣೆ ಮಾಡಿದ್ರೆ ಪ್ರಭುಪಾದ ಹೇಳ್ತಾರೆ, ನಮ್ಮ ಕೆಲಸ ಇನ್ನೂ ಸುಲಭ ಆಗುತ್ತಂತೆ. ಯಾವಾಗ ನಾವು ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ, ಭಗವಂತ ನಮ್ಮ ಕೆಲಸದಲ್ಲಿ ಇರ್ತಾರಂತೆ. ನಾವು ಯಾವಾಗ ನಮ್ಮ ಕೆಲಸದಲ್ಲಿ ಇರ್ತೇವೆ, ಆಗ ಭಗವಂತ ಏನ್ ಮಾಡ್ತಾರೆ? ಭಗವಂತ ನಮ್ಮ ಹತ್ರದಿಂದ ಹೊರಟು ಬಿಡ್ತಾರೆ. ಭಗವಂತ ನನ್ನ ಅಗತ್ಯ ಏನುಂಟು, ಇವನಿಗೆ ಅಗತ್ಯ ಇಲ್ಲ. ಓಕೆ, ಅದೇ ರೀತಿ ನಾವು ಅದೇ ಭಗವಂತನ ಸ್ಮರಣೆಯಲ್ಲಿ ಇರ್ಬೇಕು. ಹೇಗೆ ಈಗ ನಾವು ನೋಡ್ಬೋದು, ಯಾವ್ದಾದ್ರು ದುಬಾರಿ ನೋಡ್ಬೋದು ನೀವೆಲ್ಲ, ದುಬಾರಿ ಯಾವ್ದಾದ್ರು ಕಳೆದೋದ್ರೆ ಮನೆಯಲ್ಲಿ ಅಟ್ಲೀಸ್ಟ್ ಗೋಡ್ರೇಜ್ ಅಲ್ಮಾರಿ ಉಂಟಲ್ಲ, ಅದರ ಕೀ ಏನಾದ್ರು ಬಿಸಾಕಿ ಹೋದ್ರೆ, ಅದರಲ್ಲಿ ತುಂಬಾ ಚಿನ್ನ ಎಲ್ಲ ಉಂಟಂತ ಅನ್ಕೊಳ್ಳಿ, ಬಿಸಾಕಿ ಹೋದ್ರೆ ನಾವು ಎಲ್ಲ ಕೆಲಸ ಮಾಡ್ತಾ ಇರ್ತೇವೆ, ಆದ್ರೆ ನಾವು ಏನು ತಲೆಯಲ್ಲಿ ಏನು ಓಡುತ್ತೆ ನಮ್ಗೆ?
ಕೀ ಎಲ್ಲಿದೆ ಅಂತ ನಮ್ಗೆ ಇರುತ್ತೆ ಇದೆ ಪ್ರಭುಜಿ. ಅಂತಾನೆ ನಾವು ಇರುತ್ತೆ. ಅಡಿಗೆ ಮಾಡುದು ಬಿಡ್ತೇವಾ? ಇಲ್ಲ. ಇಲ್ಲ, ನಾವು ಎಲ್ಲ ಮಾಡ್ತೀವಿ. ಮಕ್ಕಳನ್ನು ಅದ್ರ ಶಾಲೆಗೆ ಕೀ ಕಳಿಸುದು ಮಾತ್ರ ಬಿಡ್ತೇವಾ? ಗಂಡನಿಗೆ ಅಡಿಗೆ ಮಾಡುದು ಬಿಡ್ತೇವೆ? ಇಲ್ಲ, ಬೈತಾರೆ. ಆದ್ರೆ ಎಲ್ಲವನ್ನು ಮಾಡ್ತೇವೆ. ಆದ್ರೆ ನೆನಪು ಯಾವ್ದರದ್ದುಂಟು? ಕೀದು ಹಾಗಾದ್ರೆ ಅದೇ ರೀತಿ ನೆನಪು ಭಗವಂತನ ಸ್ಮರಣೆ ಮಾಡ್ಬೋದಲ್ಲ. ಕೀದು ಸ್ಮರಣೆ ಮಾಡ್ತೇವೆ ಅಂತ, ಇನ್ನು ಭಗವಂತನ ಸ್ಮರಣೆ ಮಾಡ್ಲಿಕ್ಕೆ ಏನು ನಮ್ಗೆ? ಮಾಡ್ಬೋದು ಪ್ರಭುಜಿ. ಆಗುದಿಲ್ಲ ಅಂತಲ್ಲ, ಆಗುತ್ತೆ. ಆದ್ರೆ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಅಷ್ಟೇ. ಹಾಗೇನೆ ಇಲ್ಲಿ ಹೇಳ್ತಾರೆ, ಅಂತಹ ಜನರು ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಇರಿಸಿಕೊಳ್ಳಲು ಸಾಕಷ್ಟು ಹಣವನ್ನು ಮಾತ್ರ ಸಂಗ್ರಹಿಸುವುದರಲ್ಲಿ ಆಸಕ್ತಿ ಹೊಂದಿರುತ್ತಾರೆ. ಖಾಲಿ ಅವರಿಗೆ ಏನಿರುತ್ತೆ ಅಂದ್ರೆ ಹಣ ಮಾಡ್ಬೇಕು ಅಂದ್ರೆ ಹಣ ಮಾಡುವುದರಲ್ಲಿ ಏನು ಜೀವನ ಇಡಿಯನ್ನು ಕಳೆಯುತ್ತಾರೆ. ಹಣ ಮಾಡುವುದರಲ್ಲಿ ಎಷ್ಟು ಅಂತ ಹಣ ಮಾಡ್ತಾರೆ ಅಂದ್ರೆ, ಅವರಿಗೆ ಹಣ ಮಾಡುವವರಿಗೆ ಏನಂದ್ರೆ, ಅವರಿಗೆ ಇವರು ಚಾಣಕ್ಯ ಪಂಡಿತ್ ಹೇಳ್ತಾರೆ, ಯಾರು ಭೌತಿಕವಾದಿಗಳಿದ್ದಾರೆ ಅವ್ರು ಹೇಗಿರ್ಬೇಕಂದ್ರೆ ಅವ್ರ ಅನ್ಕೊಳ್ಬೇಕಂತೆ. ಯಾಕೆ ಅವ್ರು ಹಾಗೆ ಇರ್ಬೇಕಂತ ಹೇಳ್ತಾರೆ ಚಾಣಕ್ಯ ಪಂಡಿತ್? ಹರೇ ಕೃಷ್ಣ. ಚಾಣಕ್ಯ ಪಂಡಿತ್ ಹೇಳ್ತಾರೆ, ಯಾರು ಭೌತಿಕವಾದಿಗಳಿದೆ ಅವರು ಸಾಯುವುದಿಲ್ಲ ಅಂತಲೇ ತಿಳ್ಕೊಳ್ಬೇಕಂತ. ಯಾಕೆ? ಅವರು ಪುನಃ ಪುನಃ ಹುಟ್ಟಿ ಬರ್ತಾರೆ. ಮತ್ತೆ ಹುಟ್ತಾರೆ ಇಲ್ಲೇ. ಅಲ್ಲ, ಅವರಿಗೆ ಖುಷಿ. ಅವ್ರ ಹತ್ರ ಎಲ್ಲಿಯಾದ್ರೂ ಸಾಯ್ತೇನೆ ಅಂತ ತಿಳ್ಕೊಂಡ್ರೆ ಅವರಿಗೆ ಖುಷಿಯೇ ಇಲ್ಲ. ಅವ್ರು ದುಡ್ಡು ಅಂತ ತಿಳ್ಕೊಂಡು ಅವರು ಸುಮ್ಮನೆ ಆಗ್ತಾರೆ. ಸಾಯುದಿಲ್ಲ ಅಂತ, ಆಗ ಮಾತ್ರ ಅವರಿಗೆ ಖುಷಿ ಅಂತೆ. ನಾ ಸಾಯ್ತೇನೆ ಅಂದ್ರೆ ಖುಷಿ ಉಂಟಾ? ಇಲ್ಲ, ಭಯ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಣ ಮಾಡೋರು ಏನ್ ಅನ್ಕೊಳ್ತಾರೆ ಅಂದ್ರೆ ನಾನು ಸಾಯುದಿಲ್ಲ, ಆಗ ಮಾತ್ರ ಅವ್ರಿಗೆ ಖುಷಿ ಅಂತೆ. ಆದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳು ಹೇಗಿರ್ಬೇಕಂತ ಚಾಣಕ್ಯ ಪಂಡಿತ್ ಹೇಳ್ತಾರೆ. ಅವ್ರು ಅನ್ಕೊಳ್ಬೇಕಂತೆ, ಈಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನಂದೇನು ಬರುತ್ತೆ? ನನಗೆ ಸಾವು ಬರುತ್ತೆ ಅಂತ ಸಾವು ಬರುತ್ತೆ. ಹಾಗೇನೆ ಯಾರು ಆಧ್ಯಾತ್ಮಿಕದಲ್ಲಿ ಇರ್ತಾರೆ ಅವರ ಚಿಂತನೆ ಹೇಗೆ ಆಗಿರ್ಬೇಕಂದ್ರೆ, ನನ್ನ ನೆಕ್ಸ್ಟ್ ಸೆಕೆಂಡ್ ಏನು ಸಾವು ಬರುತ್ತೆ ಅಂತ. ಈಗ ನೋಡಿ, ಪರೀಕ್ಷಿತ್ ಮಹಾರಾಜರು ಅವರು 7 ದಿವಸದಲ್ಲಿ ಏನು ಹಾವು ಕಚ್ಚಿ ಇದಾಗ್ತಾರೆ ಅಂತಿತ್ತು. ಅವ್ರು ಏನ್ ಮಾಡಿದ್ರು ಇಮಿಡಿಯೇಟ್ ಆಗಿ? ಭಾಗವತವನ್ನ ಕೇಳ್ತಾರೆ. ತ್ಯಾಗ ಮಾಡಿ ಬರ್ತಾರೆ. ಪ್ರಭುಪಾದ್ ಡಿಸೇಬಲ್ ಬಂದಿದ್ರು. ಅವರು ಹೇಳ್ತಾರೆ, ಅಟ್ಲೀಸ್ಟ್ ಪರೀಕ್ಷಿತ್ ಮಹಾರಾಜರಿಗೆ 7 ದಿನ, ನಮ್ಗೆ 1 ವಾರದಲ್ಲಿ ಗೊತ್ತಿಲ್ಲ. ನಮ್ಗೆ ಸಹ ಅಷ್ಟೇ ಇರುವುದು, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ. ಇದರ ಒಳಗೆ ಯಾವ್ದಾರ ದಿವಸದಲ್ಲಿ ನಾವು ಸಾಯ್ಲೇಬೇಕು. ಹೌದು ಪ್ರಭುಜಿ. ನಾವು ಸಹ ಹಾಗೇನೆ ನಾವು ತಿಳ್ಕೊಳ್ತೇವೆ. ಪರೀಕ್ಷಿತ್ ಮಹಾರಾಜರಿಗೆಲ್ಲ ನಮ್ಗೆ ತುಂಬಾ ಸಮಯ ಉಂಟಂತ. ಇಲ್ಲ, ಅವ್ರು ಹೇಳ್ತಾರೆ, ಯಾವ್ದಾದ್ರು ಒಂದು ವಾರದ ದಿವಸದಲ್ಲಿ 1 ದಿವಸ ನಾವು ಏನಾಗ್ಬೇಕು? ಹೋಗ್ಲೇಬೇಕು. ಹೋಗ್ಲೇಬೇಕು. ಆದ್ರೆ ಕೆಲವರು ಹೋಗ್ಲಿಕ್ಕೆ ಇಷ್ಟಪಡಲ್ಲ. ಆದ್ರೂ ಸಹ ನಾವು ಹೋಗ್ಲೇಬೇಕು. ನಮ್ಗೇನು ಇಲ್ಲಿ ಏನು ನಾವು ನಿಲ್ತೇನೆ ಅಂತ ಹೇಳಿದ್ರು ನಿಲ್ಲಿಕ್ಕೆ ಆಗುದಿಲ್ಲ. ಪ್ರಭುಪಾದ್ ಹೇಳ್ತಾರೆ, ಎಲ್ಲ ಅನ್ಕೊಳ್ತಾರೆ ಅವನಿಗೆಲ್ಲ ಫೆಸಿಲಿಟಿ ಉಂಟು, ಓಕೆ ನಾನು ಇಲ್ಲಿ ಇರ್ತೇನೆ ಅಂತ ಇರ್ಲಿಕ್ಕೆ ಆಗುತ್ತಾ? ಆಗಲ್ಲ. ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಇಲ್ಲಿಂದ ನಾವು ಏನು ಹೊರಟು ಹೋಗ್ಲೇಬೇಕು. ನಾವೇನು ಬಾಡಿಗೆ ಮನೆಯಲ್ಲಿ ಇದ್ದಾಗೆ, ಅಂದ್ರೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ. 7 ತಿಂಗಳು ಸಹ ನಮ್ಮನ್ನು ಇಡ್ಬೋದು, 1 ವರ್ಷ, 2 ವರ್ಷ, 3 ವರ್ಷ. ಮತ್ತೆ ನಾವು ಅಲ್ಲಿಂದ ಹೊರಟು ಹೋಗ್ಲೇಬೇಕು ಪ್ರಭುಜಿ. ಹೊರಟು ಹೋಗ್ಲೇಬೇಕು. ಹಾಗೆ ಅಷ್ಟು ದಿವಸ ಇರ್ತೇವಲ್ಲ ಬಾಡಿಗೆ ಮನೆಯಲ್ಲಿ, ನಾವು ಅಲ್ಲಿ ಏನ್ ಮಾಡ್ತಿದ್ದೇವೆ ಅನ್ನೋದು ಮುಖ್ಯ. ನಾವು ನೋಡಿ, ಬಾಡಿಗೆ ಮನೆಯಲ್ಲಿ ಎಲ್ಲ ಗೀಚ್ ಅಲ್ಲ, ಎಲ್ಲ ಅದರಲ್ಲಿ ಆ ಮನೆಯನ್ನೆಲ್ಲ ಹಾಳು ಮಾಡಿದ್ರೆ ಏನಾಗುತ್ತೆ? ದನಿಗೆ ಏನಾಗುತ್ತೆ? ನಿಮ್ಮ ಮನೆ ಅಂತ ಅನ್ಕೊಳ್ಳಿ, ನಾನು ಆ ಮನೆಯಲ್ಲಿ ಎಲ್ಲ ಹಾಳು ಮಾಡಿ ಇರ್ತೇನೆ, ನಿಮ್ಗೆ ಏನಾಗುತ್ತೆ? ನೀವು ಸ್ವಲ್ಪ ಸಮಯ ಜಾಸ್ತಿ ಇಟ್ಕೊಂಡು ಬೇಕಾದ್ರೂ ನನ್ನನ್ನು ಬೇಗನೆ ಕಳಿಸ್ಬಿಡ್ತೀರಿ ನೀವು. ಬೇಗ ಮನೆ ಖಾಲಿ ಮಾಡಿ ಅಂತ ಬಲವಂತ ಮಾಡ್ಬಿಡ್ತೀವಿ. ಕರುಣೆ ಇದ್ದದ್ದು ಹೋಗುತ್ತೆ. ಹಾಗೇನೆ ಭಗವಂತನಿಗೆ ಸಹ ಮಾನವ ದೇಹ ಕೊಟ್ಟಿದ್ದಾರೆ. ಆದ್ರೆ ಇದರಲ್ಲಿ ಇನ್ನೂ ಸಹ ಬೇಡದ್ದು ಮಾಡಿದ್ರೆ ಭಗವಂತ ಏನ್ ಮಾಡ್ತಾರೆ? ಇನ್ನು ಸ್ವಲ್ಪ ಬಿಡ್ತಾನೆ. ಇನ್ನು ಸ್ವಲ್ಪ ಕಲಿಸ್ತಾರೆ. ಮತ್ತೆ ಅನ್ಕೊಳ್ತಾರೆ, ಇವನಿಗೆ ಇದು ಕೊಡುದೇನು, ಏನು ಪ್ರಯೋಜನ ಇಲ್ಲ, ವ್ಯರ್ಥ, ಇಂಥವರಿಗೆ ಕೊಟ್ಟು ಏನು ಪ್ರಯೋಜನ. ಹಾಗೇನೆ ಅವರು ಕೊಡ್ಲಿಕ್ಕೆ ಮತ್ತೆ ಹೋಗುದಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಭಕ್ತರಿಗೆ ಏನು ಇನ್ನೊಂದು ಅವಕಾಶ ಆದ್ರೂ ಕೊಡ್ತಾರೆ. ಈಗ ನೀವು ಬಾಡಿಗೆ ಮನೆಯನ್ನು ಒಳ್ಳೆ ಇಟ್ಟುಕೊಂಡ್ರೆ ಆಗ ನಿಮ್ಗೇನು ಇನ್ನೊಮ್ಮೆ ನೀವು ಆಗೋದ್ರೆ ಇನ್ನೊಮ್ಮೆ ಬೇಕಂದ್ರೆ ಅವ್ರಿಗೆ ಏನ್ ಮಾಡ್ತಾರೆ? ನಿಮ್ಗೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಪ್ರಭುಜಿ. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಹಾಗೇನೆ ಇಲ್ಲಿ ಹೇಳ್ತಾರೆ,
ನೋಡಿ, ಅವರು ಏನು ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಹೊಂದಿರುವವರು ಹೆಂಡತಿ, ಮಕ್ಕಳು, ಸ್ನೇಹಿತ ಇತ್ಯಾದಿಗಳ ಸಹವಾಸದಲ್ಲಿ ಮನೆಯಲ್ಲಿ ಸೌಕರ್ಯಗಳಲ್ಲಿ ಅಂಟಿಕೊಳ್ಳಬಾರದು. ಒಬ್ಬನು ಗೃಹಸ್ಥನಾಗಿದ್ದರು ಮತ್ತು ತನ್ನ ಜೀವನೋಪಾಯವನ್ನು ಸಂಪಾದಿಸಬೇಕಾದರೂ ಸಹ ದೇಹ ಮತ್ತು ಆತ್ಮವನ್ನು ಒಟ್ಟಿಗೆ ಕಾಪಾಡಿಕೊಳ್ಳುವ ಸಾಕಷ್ಟು ಹಣವನ್ನು ಮಾತ್ರ ಸಂಗ್ರಹಿಸುವ ಮೂಲಕ ಅವನು ತೃಪ್ತನಾಗಬೇಕು. ಅಂದ್ರೆ ಎಷ್ಟು ಬೇಕೋ ಅಷ್ಟೇ ನಾವೇನು ಅದರಲ್ಲಿ ತೃಪ್ತರಾಗಬೇಕು. ಒಬ್ಬ ವ್ಯಕ್ತಿಯು ಅದಕ್ಕಿಂತ ಹೆಚ್ಚಿನದನ್ನು ಅಥವಾ ಕಡಿಮೆಯನ್ನು ಹೊಂದಿರಬಾರದು. ಇಲ್ಲಿ ಸೂಚಿಸಿದಂತೆ ಭಕ್ತಿ ಯೋಗವನ್ನು ಕಾರ್ಯಗತಗೊಳಿಸಲು ಹಣವನ್ನು ಸಂಪಾದಿಸಲು ಮನೆಯವನು ಪ್ರಯತ್ನಿಸಬೇಕು. ಶ್ರವಣಂ ಕೀರ್ತನಂ ವಿಷ್ಣುಂ ಸ್ವರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಾಕ್ಯಂ ಆತ್ಮ ನಿವೇದನಂ. ಗೃಹಸ್ಥನು ಜೀವನವನ್ನು ನಡೆಸಬೇಕು, ಆದರೆ ಅವನಿಗೆ ಕೇಳಲು ಮತ್ತು ಜಪಿಸಲು ಪೂರ್ಣ ಅವಕಾಶ ಸಿಗಬೇಕು. ಅವನು ಮನೆಯಲ್ಲಿ ದೇವರನ್ನು ಪೂಜಿಸಬೇಕು, ಹಬ್ಬಗಳನ್ನು ಆಚರಿಸಬೇಕು, ಸ್ನೇಹಿತರನ್ನು ಒಳಗೆ ಆಹ್ವಾನಿಸಬೇಕು ಮತ್ತು ಅವರಿಗೆ ಪ್ರಸಾದ ನೀಡಬೇಕು. ಗೃಹಸ್ಥನು ಈ ಉದ್ದೇಶಕ್ಕಾಗಿ ಹಣವನ್ನು ಸಂಪಾದಿಸಬೇಕು, ಇಂದ್ರಿಯ ತೃಪ್ತಿಗಾಗಿ ಅಲ್ಲ. ಹಾಗಾದ್ರೆ ನಾವೆಲ್ಲ ಯಾರು ಈಗ? ನಾವೆಲ್ಲ ಇಂದ್ರಿಯ ತೃಪ್ತಿಗೆ ಮಾಡ್ತಾ ಇದ್ದೀವಿ. ಈಗ ನಾವು ಸಹ ಗೃಹಸ್ಥರೇ. ನಾವು ಏನ್ ಮಾಡ್ಬೇಕು? ಆಶ್ರಮ ಮಾಡ್ತಾರೆ. ಭಕ್ತಿ ಸೇವೆಯನ್ನು ಮಾಡ್ಬೇಕು ಪ್ರಭುಜಿ. ಭಕ್ತಿ ಸೇವೆ ಮಾಡ್ಬೇಕು. ಈಗ ಋತುಮಹಾರಾಜರು ಏನು ಕೇಳಿದ್ರು ಭಗವಂತನ ಹತ್ರ? ಶುದ್ಧ ಭಕ್ತರ ಒಂದು ಸಹವಾಸವನ್ನ ಕೇಳಿದ್ರು ಪ್ರಭುಜಿ. ಶುದ್ಧ ಭಕ್ತರ ಸಹವಾಸವನ್ನು ಕೇಳ್ತಾರೆ ಪೃಥ್ವಿಮಹಾರಾಜರು. ನಾವು ಸಹ ಏನು ಕೇಳ್ಬೇಕು? ಹಣ ಅದೇ ಕೇಳ್ಬೇಕು. ಕೇಳ್ಬೇಕು ಪ್ರಭುಜಿ. ನಾವು ಸಹ ಅದೇ ಕೇಳ್ಬೇಕು. ನಾವೇನು ಇದನ್ನೇ ಕೇಳ್ಬೇಕು, ನಾವು ಸಹ ಅದನ್ನೇ ಮಾಡ್ಬೇಕು. ಆಗ ಮಾತ್ರ ನಾವು ಸದಾ ಭಗವಂತನ ಸೇವೆಯಲ್ಲಿ ನಿರತರಾಗ್ಲಿಕ್ಕೆ ಸಾಧ್ಯ. ನಾವು ನೋಡಿ, ನಾವು ಅಂದ್ರೆ ಯಾವಾಗ ನಾವು ಭಗವಂತನ ಸೇವಕರಲ್ಲ, ನಾವು ಮರೆತು ಹೋಗ್ತೇವೆ, ನಾವು ಆಗ ಭಗವಂತನ ಭಕ್ತಿಯನ್ನು ಸಹ ನಿಲ್ಲಿಸ್ತೇವೆ. ಸರಿಯಲ್ಲ? ಹೌದು ಪ್ರಭುಜಿ. ನಾವು ಮರೆತು ಬಿಡ್ತೇವೆ. ಹಾಗೇನೆ ನೋಡಿ, ನಾವು ಓದಿದ ಅವ್ರು ಹೇಳ್ತಾರೆ ನಾವು ಶುದ್ಧ ಭಕ್ತರ ಸಹವಾಸ. ನಾವು ಹೇಗೆ ಈಗ ಮಾಡ್ಬೋದು ಶುದ್ಧ ಭಕ್ತರ ಸಹವಾಸ? ಪ್ರಭುಪಾದ ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾವಾಗ್ಲೂ ನನ್ನ ಬುಕ್ಕಿನಲ್ಲಿ ಇದ್ದೇನಂತ ಪ್ರಭುಪಾದ ಹೇಳ್ತಾರೆ. ಹಾಗೇನೆ ನಾವು ಪ್ರತಿದಿನ ಓದ್ಲೇಬೇಕು. ಯಾಕೆಂದ್ರೆ ಇಲ್ಲದ್ರಿಂದ ನಾವು ಏನ್ ಮಾಡ್ತೇವೆ? ನಾವು ಏನಾಗ್ತೇವೆ? ಅಭಕ್ತರಾಗ್ತಾ ಹೋಗ್ತೇವೆ ಪ್ರಭುಜಿ. ಅಭಕ್ತರಾಗ್ತಾ ಹೋಗ್ತೇವೆ. ನಾವು ನಮ್ಮ ನಿಜವಾದ ಅಸ್ತಿತ್ವವನ್ನು ನಾವೇನು ಮರೆತು ಬಿಡ್ತೇವೆ. ಅದಕ್ಕೆ ಭಗವಂತನಲ್ಲಿ ದಿನ ಪ್ರಾರ್ಥನೆ ಮಾಡ್ಬೇಕು. ನಾವು ಏನಂತ ಅಂದ್ರೆ, ನಮ್ಗೆ ಒಂದು ದಿವಸ ಅಂದ್ರೆ ಪ್ರತಿ ಕ್ಷಣ ಸಹ ನಮ್ಮ ದಿವಸ ಹೋಗ್ತಾ ಉಂಟು, ಪ್ರಾಯ ನಷ್ಟ ಆಗ್ತಾನೆ ಹೋಗ್ತಾ ಉಂಟು. ಆದ್ರೂ ನಮ್ಗೇನು ಆ ಭಗವಂತನ ಕೇಳುವುದರ ಬಗ್ಗೆ ನಮ್ಗೇನು ದಿವಸಲು ನನಗೇನು ಭಗವಂತ ಅದನ್ನು ನನಗೆ ಒಂದು ಕರುಣಿಸ್ತಾನೆ. ನನಗೆ ಬೇರೆ ಯಾವುದು ಸಿಗದಿದ್ರು ತೊಂದರೆ ಇಲ್ಲ, ಅದು ಕೊಡಿ ಅಂತ ನಾವೇನು ಭಗವಂತನ ಹತ್ರ ಕೇಳ್ಬೇಕು. ಅದೇ ಪೃಥು ಮಹಾರಾಜರು ಸಹ ಏನು ಇಲ್ಲಿ ಪ್ರಾಮುಖ್ಯವಾಗಿ ಕೇಳುವುದೇನಂದ್ರೆ, ನನಗೆ ಅಂತ ಭಕ್ತರ ಸಹವಾಸ ಬೇಕು. ಹಾಗೇನೆ ಅಂತ ಭಕ್ತರಿಂದ ನನಗೆ ಕೇಳುವ ಸೌಭಾಗ್ಯವನ್ನು ಕರುಣಿಸಿ ಅಂತ ಭಗವಂತನ ಹತ್ರ ಪೃಥು ಮಹಾರಾಜರು ಕೇಳ್ತಾ ಇದ್ದಾರೆ. ಆದ್ರೆ ಪ್ರಭುಪಾದ ನಮ್ಗೆ ಕರುಣಿಸಿದ್ದಾರೆ, ಎಲ್ಲವನ್ನು ಕರುಣಿಸಿದ್ದಾರೆ. ಆದ್ರೆ ನಮ್ಗೆಲ್ಲ ಇಲ್ಲಿ ತನಕ ಇಟ್ಟಿದ್ದಾರೆ ಪ್ರಭುಪಾದ. ನಾವು ಏನ್ ಮಾಡ್ಬೇಕು? ಖಾಲಿ ತಿನ್ಬೇಕು ಪ್ರಭುಜಿ ಅದನ್ನ ಅಷ್ಟೇ. ನಮ್ಗೆ ಯಾವ್ದು ಕಷ್ಟ ಇಲ್ಲ, ಎಲ್ಲ ಪ್ರಭುಪಾದ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಅದು ಸಹ ಕಷ್ಟ ಆಗ್ತಾ ಉಂಟು. ಪ್ರಭುಪಾದ ಎಲ್ಲವೂ ನಮ್ಗೆ ಕೊಟ್ಟಿದ್ದಾರೆ, ಯಾವ್ದು ಕೊಡ್ಲಿಲ್ಲ ಅಂತ ನಾವು ಹೇಳ್ಲಿಕ್ಕೇನೆ ಇಲ್ಲ. ಹಾಗೆ ಸುಲಭವಾಗಿ ನಮ್ಗೇನು ಎಲ್ಲವೂ ಸಿಗುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ಜಾಗರೂಕರಾಗಿ ಇರ್ಬೇಕು. ಹಾಗೇನೆ ಅಸತ್ಸಂಗ ಅನ್ನು ತ್ಯಾಗ ಮಾಡ್ಬೇಕು. ಅಸತ್ಸಂಗದಲ್ಲಿ ಇದ್ರೇನು ನಮ್ಗೆ ಅದರಿಂದ ನಷ್ಟವೇ ನಷ್ಟ, ಯಾವುದೇ ಆದಂತ ಪ್ರಯೋಜನ ಇಲ್ಲ. ಅದೇ ಕೃಷ್ಣ ಸಂಘದಲ್ಲಿದ್ರೆ, ಭಕ್ತರ ಸಂಘದಲ್ಲಿದ್ರೇನು ಸಾಧು ಸಂಘ ಸರ್ವ ಸಿದ್ಧಿ ಹೋಯ್. ನಮ್ಗೆ ಎಲ್ಲಾ ರೀತಿಯ ಪ್ರಯೋಜನ ಯಾವುದರಿಂದ ಸಿಗುತ್ತೆ? ಭಕ್ತರ ಸಂಘದಲ್ಲಿ ಸಿಗುತ್ತೆ. ಯಾಕೆ ಭಕ್ತರ ಸಂಘದಲ್ಲಿ ಎಲ್ಲ ಸಿಗುತ್ತೆ? ಅಲ್ಲಿ ಭಗವಂತನ ಬಗ್ಗೆನೇ ಚರ್ಚೆ ಆಗ್ತಿರುವಂತದ್ದು. ವೆರಿ ಗುಡ್. ನೋಡಿ, ಭಗವಂತನ ಬಗ್ಗೆನೇ ಚರ್ಚೆ ಆಗುತ್ತೆ. ಅಲ್ಲಿ ಬೇರೆ ಯಾವುದೇ ಆದಂತ ವಿಷಯ ಚರ್ಚೆ ಆಗುವುದಿಲ್ಲ. ಅವರೇನು ಕೃಷ್ಣನನ್ನು ನೋಡಿ ಪ್ರೀತಿಯನ್ನು ಹೆಚ್ಚಿಸಿಕೊಳ್ಳುವ ಆಸಕ್ತಿ ಹೊಂದಿರುವವರು ಕೃಷ್ಣನಿಗೆ ಸಂಬಂಧಿಸಿದ ಯಾವುದನ್ನು ಮಾಡಲು ಇಷ್ಟಪಡುವುದಿಲ್ಲ. ಅವರಿಗೆ ಬೇರೆ ಯಾವುದರಲ್ಲಿ ಇಷ್ಟ ಇಲ್ಲ. ಅಂತವರ ಸಂಘದಲ್ಲಿ ಅದಕ್ಕೇನೆ ಪೃಥು ಮಹಾರಾಜರಲ್ಲಿ ಒತ್ತಿಯಲ್ಲಿರುವುದು ಅಂದ್ರೆ, ನನಗೆ ಶುದ್ಧ ಭಕ್ತರೇನು ಇದು ಕೇಳುವ ಇದು ಕೊಡಿ ಅಂತ. ಆಗ ಮಾತ್ರ ನಮ್ಗೇನು ಅದರಲ್ಲಿ ಇರ್ಲಿಕ್ಕೆ ಸಾಧ್ಯ. ಅಂದ್ರೆ ಅವರ ಹತ್ರ ಏನುಂಟು ಅದೇ ನಮ್ಗೆ ಕೊಡ್ಬೋದು. ಹಾಗೆ ನಾವು ಶುದ್ಧ ಭಕ್ತರ ಸಹವಾಸದಲ್ಲಿದ್ರೆ ನಮ್ಗೇನು ಪ್ರಯೋಜನ. ಇಲ್ಲದಿದ್ರೆ ನಾವೇನು ಅಸತ್ಸಂಗದಲ್ಲಿ ಇದ್ರೆ ನಮ್ಗೇನು
ತುಂಬಾ ನಷ್ಟ, ಎಲ್ಲಾ ರೀತಿಯ ನಷ್ಟ. ನಾವು ಅವರಿಂದ ಏನು ಕೇಳ್ತೇವೆ, ಏನು ಚರ್ಚಿಸ್ತೇವೆ, ಅದು ಯಾವುದು ಕೃಷ್ಣನಿಗೆ ಸಂಬಂಧ ಪಡುವುದಿಲ್ಲ. ಕೃಷ್ಣನಿಗೆ ಸಂಬಂಧ ಪಡುವುದಿಲ್ಲ ಅಂದ್ರೆ ಅದು ನಮ್ಗೇನು ಅಪಾಯಕಾರಿ ಅಂತ ನಾವು ತಿಳ್ಕೊಳ್ಬೇಕು. ನಾವೊಂದು ಕತೆ ಕೇಳಿದ್ವಿ ಅಲ್ಲ, ಕಥೆಯಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು ಕಥೆಯಲ್ಲಿ? ಏನು ಅರ್ಥ ಆಯ್ತು ಕಥೆಯಲ್ಲಿ ನಮ್ಗೆ ಕೇಳಿದಾಗ? ನಾವೊಂದು ರಾಜನ ಕತೆ ಕೇಳಿದ್ವಲ್ಲ, ಅದ್ರಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು? ಯಾರ ಬಗ್ಗೆನೂ ಮಾತಾಡ್ಬಾರ್ದು, ತಪ್ಪಾಗಿ ನಮಗೆ ಯಾರ ಬಗ್ಗೆನೂ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಾರ್ದು. ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡ್ಬಾರ್ದು, ಅದರಿಂದ ನಮ್ಗೇನು ಅಪಾಯಕಾರಿ. ಹಾಗಾದ್ರೆ ಇವತ್ತಿಂದ ನಾವೆಲ್ಲ ನಿಲ್ಲಿಸುದಲ್ಲ ತಪ್ಪಾಗಿ ಮಾತಾಡುದು. ಹೌದು ಪ್ರಭುಜಿ. ಪ್ರಭುಜಿ, ಆಡಿದವರ ಪಾಪ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತಾರೆ. ಮಾಡಿದವ್ರದ್ದು ಪಾಪ ಆಡಿದವರ ಬಾಯಲ್ಲಿ. ಅದು ಹೌದು. ಅದು ಎಲ್ಲರಿಗೆ ಏನಂದ್ರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ ಮಾತಾಜಿ. ಆದ್ರೆ ಏನು ಸಮಸ್ಯೆ ಏನಂದ್ರೆ ಅದು ಗೊತ್ತಿದ್ರು ಸಹ ನಾವು ಮಾಡ್ತೇವೆ. ಈಗ ನೋಡಿ, ಎಲ್ಲರಿಗೂ ಗೊತ್ತು ಸಿಗರೇಟ್ ಸೇದಬಾರ್ದು, ಅದರಲ್ಲಿ ಬರ್ದಿರ್ತಾರೆ. ಹಾಗೇನೆ ಕುಡಿಯುವವರಲ್ಲಿ ಸಹ ಬರ್ದಿರ್ತಾರೆ ಕುಡಿಬಾರ್ದು ಅಂತ, ಆದ್ರೂ ಕುಡಿತಾರೆ. ಅವರಿಗೆ ಜ್ಞಾನ ಇಲ್ವಾ? ಗೊತ್ತಿದ್ದು ಮಾಡ್ತಾರೆ. ಜ್ಞಾನ ಇಲ್ವಾ? ಈಗ ಸುಳ್ಳು ಹೇಳ್ಬಾರ್ದು ಅಂತೆಲ್ಲ ಗೊತ್ತುಂಟು, ಎಲ್ಲ ಗೊತ್ತುಂಟು, ಗೊತ್ತಿದ್ರು ಸಹ ಮಾಡುದು. ಅದೇನು ಅದರ ಅರ್ಥ ಏನು ಹಾಗಾದ್ರೆ? ಅಜ್ಞಾನ ಅಂದ್ರೆ ಅವರ ಹೃದಯ ಶುದ್ಧ ಆಗ್ಲಿಲ್ಲ. ಹೃದಯ ಶುದ್ಧ ಆಗ್ಬೇಕಿದ್ರೆ ಯಾರ ಸಹವಾಸ ಮಾಡ್ಬೇಕು? ಅವರ ಭಕ್ತರ ಸಹವಾಸ ಮಾಡ್ಬೇಕು. ಶುದ್ಧ ಭಕ್ತರ ಸಹವಾಸ ಮಾಡ್ಬೇಕು. ತಿಳಿದ ತಕ್ಷಣ ಯಾವ್ದು ಆಗುದಿಲ್ಲ. ಗೊತ್ತಿರ್ಲಿಕ್ಕೆ ಎಲ್ಲರಿಗೂ ಗೊತ್ತುಂಟು, ಯಾವ್ದು ಗೊತ್ತಿಲ್ಲ ಅಂತ ಹೇಳಿ ಸಾಯುದಂತ ಎಲ್ಲರಿಗೂ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೆ ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ ಅವರು? ಬಿಲ್ಡಿಂಗ್ ಕಟ್ತಾ ಇದಾರೆ, ಎಲ್ಲ ಮಾಡ್ತಿದ್ದಾರೆ, ಇದ್ರು ಸಹ ಇನ್ನೊಬ್ಬರಿಗೆ ಕೊಡದೇನೆ ಜಾಸ್ತಿ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ಗೊತ್ತಿಲ್ಲ ಅಂತಲ್ಲ, ಗೊತ್ತುಂಟು. ಅವರಿಗೆ ದೀರ್ಘಾಯುಷ್ಯ ಅಂತ ಹೇಳಿಸಿದ್ದಾರೆ ಅದಕ್ಕೆ. ಪ್ರಾಬ್ಲಮ್ ಏನಾದ್ರೆ ಜ್ಞಾನ ಅವರಿಗೆ ಉಂಟು. ಅದು ಹೇಳ್ತಾರಲ್ಲ ಭಜನೆಯಲ್ಲಿ, 106 ಶಾಸ್ತ್ರ ಓದಿದರೇನು ಜಪ ತಪನೆಯಲ್ಲದ ಆಚಾರ ಬೇತಕ್ಕೆ. ಎಲ್ಲ ಗೊತ್ತುಂಟು, ಗೊತ್ತಿದೆ ಏನು ಅವರು ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಅಜ್ಞಾನ ತುಂಬಿಕೊಂಡಿದೆ ಅವರ ಹತ್ರ. ಅಜ್ಞಾನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ಬೇಕು. ಭಗವಂತನ ನಿರಂತರ ಸ್ಮರಣೆಯಲ್ಲೇ ಇರ್ಬೇಕು. ಆಗ ಅಜ್ಞಾನ ಆಟೋಮೆಟಿಕ್ ಆಗಿ ಹೋಗುತ್ತೆ. ನಾವು ನೋಡಿ, ಯಾಕೆ ಅಜ್ಞಾನ ಹೋಗುದಿಲ್ಲ ಅಂತೆ? ಅವರು ಖಾಲಿ ಹೊರಗಿನದ್ದೇ ನೋಡಿಕೊಳ್ತಾರೆ. ಮುಖಕ್ಕೆ ಸೋಪ್ ಹಾಕುದಾಗ್ಲಿ, ಶಾಂಪು ಹಾಕುದಾಗ್ಲಿ ಎಲ್ಲವನ್ನು ಮಾಡ್ತಾರೆ ಹೊರಗಿನ ದೇಹಕ್ಕೆ. ಆದ್ರೆ ಹೊರಗಿನ ದೇಹ ಶುದ್ಧಿ ಆಗುತ್ತೆ, ಒಳಗಿನ ದೇಹಕ್ಕೆ ಏನ್ ಮಾಡ್ಬೇಕು? ಶಾಂಪು ಹಾಕ್ಲಿಕ್ಕೆ ಆಗುತ್ತಾ? ಅಲ್ಲ ಸೋಪ್ ಹಾಕ್ಲಿಕ್ಕೆ ಆಗುತ್ತಾ? ಇಲ್ಲ, ಭಗವಂತನ ಸ್ಮರಣೆ ಒಂದೇ ಅದಕ್ಕೆ ದಾರಿ. ಹಾಗಾದ್ರೆ ಅವರೆಲ್ಲ ಅಜ್ಞಾನದಲ್ಲಿ ಇರುವುದು ಯಾಕೆ? ಭಗವಂತನನ್ನ ಮರ್ತಿದ್ದಾರೆ, ಸ್ವರೂಪವನ್ನ ಮರ್ತಿದ್ದಾರೆ. ಅವರೆಲ್ಲ ಹೊರಗಿನ ಸುದ್ದಿಯನ್ನು ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡ್ತಾರೆ, ಸೋಪ್ ಎಲ್ಲ ಒಳ್ಳೊಳ್ಳೆ ಲಕ್ಸುರಿ ಆದದ್ದು. ಆದ್ರೆ ಅಜ್ಞಾನದಲ್ಲಿ ಇರ್ತಾರೆ. ಯಾಕಂದ್ರೆ ಒಳಗಿನ ಸೋಪ್ ಹಾಕುದೇ ಇಲ್ಲ. ಒಳಗಿನ ಸೋಪ್ ಹಾಕ್ಬೇಕು. ಒಳಗಿನ ಸೋಪ್ ಯಾವುದು ನಮ್ದು? ಹರೇರ್ ನಾಮ ಕೇವಲಂ ಕಲೋ ನಾಸ್ತಿವ ಗತಿರನ್ಯತಮ. ಅದು ಮುಖ್ಯ. ಹೊರಗಿನ ಸೋಪ್ ಎಷ್ಟೇ ಆಗ್ಲಿ ಏನು ಪರಿವರ್ತನೆ ಆಗೋದಿಲ್ಲ. ಅದಕ್ಕೋಸ್ಕರ ಅವರಿಗೆಲ್ಲ ಜ್ಞಾನ ಇದ್ರು ಸಹ ಏನ್ ಮಾಡ್ಬೇಕು? ಒಳಗಿನ ಸೋಪನ್ನು ಹಚ್ಕೊಳ್ಬೇಕು. ಅದಕ್ಕೆ ಭಗವಂತನ ಬಗ್ಗೆ ಕೇಳುವುದಾಗ್ಲಿ, ಭಗವಂತನ ಭಕ್ತರ ಸಹವಾಸ ಮಾಡುದು. ನಾವು ನಾರದ್ ಮುನಿಯನ್ನು ನೋಡಿದ್ವಿ, ಅವರೇನು ದಾಸ್ಯ ಪುತ್ರ ಆಗಿದ್ರು. ಭಗವಂತನ ಸಹವಾಸ ಮಾಡುದಾಗ್ಲಿ, ಹಾಗೇನೆ ಭಗವಂತನ ಸ್ಮರಣೆ ಎಲ್ಲವೂ ಮಾಡುವುದರಿಂದ, ಭಗವಂತನಿಗೋಸ್ಕರ ಎಲ್ಲವೂ ಮಾಡುವುದರಿಂದ ಏನು ಖಾಲಿ ನಮ್ಮ ಒಳಗಿನ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಸಾಧ್ಯ ಆಗುದಿಲ್ಲ. ಯಾವ ಸೋಪ್ ಹಾಕಿದ್ರು ಸಾಧ್ಯ ಇಲ್ಲ, ಯಾವ ಶಾಂಪು ಹಾಕಿದ್ರು ಏನು ಪ್ರಯೋಜನ ಇಲ್ಲ. ಖಾಲಿ ದೇಹಕ್ಕೆ ಮಾತ್ರ ಪ್ರಯೋಜನ ಅಷ್ಟೇ. ಒಳಗೆ ಪೀತಾಂಬರಿ ಹಾಕ್ಬೇಕು ಪ್ರಭುಜಿ. ಹರೇ ಕೃಷ್ಣ ಮಹಾಮಂತ್ರ ಪೀತಾಂಬರಿ ಹಾಕ್ಬೇಕು. ಅದೇ ಹರೇ ಕೃಷ್ಣ ಒಳಗೆ ಹಾಕ್ಬೇಕು. ಸರಿ, ಹರೇ ಕೃಷ್ಣ. ಹಾಗೆ ಎಂತ ಇವತ್ತಿನ ಕ್ಲಾಸ್ ಅನ್ನು ನಾನು ಮುಕ್ತಾಯ ಮಾಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು.